हरे राम 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 हरे हरे। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ಹರೇ ಕೃಷ್ಣ. ನಿಮ್ಮ ಮಧ್ಯದಲ್ಲಿ ಆ ಸಂವಾದ ಇದ್ರೆ ಸ್ವಲ್ಪ ಒಳ್ಳೇದಾಗ್ತದ. ಯಾಕಂದ್ರೆ ನಾನು ಇಲ್ಲಿವರೆಗೆ ಪರ್ಸನಲ್ ಆಗಿ ಪ್ರಚಾರ ಮಾಡಿ ತುಂಬಾ ಅನುಭವ. ಇದು ಕಂಪ್ಯೂಟರ್ ಅಲ್ಲಿ ಮಧ್ಯದಲ್ಲಿ ಯಾರೂ ಇಲ್ಲ. ಸೊ ಅದರ ಒಂದು ಸಂವಾದ ಇದ್ರೆ ಬಹಳ ಒಳ್ಳೇದು. ಸೊ ಸರ್ವಪ್ರಥಮ ನಾನು ಶ್ರೀ ಶ್ರೀ ರಾಧಾ ಗೋವಿಂದ ಭಕ್ತ ಮಂಡಳಿ ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತರಿಗೆ ನನ್ನ ಕೃತಜ್ಞತೆ ಮತ್ತು ಸ್ವಾಗತವನ್ನು ಕೋರಿಸ್ತೇನೆ. ಹರೇ ಕೃಷ್ಣ. ಶ್ರೀಮದ್ ಭಾಗವತದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯ 10ನೇ ಶ್ಲೋಕದ ಹೇಳಿದ್ದಾರೆ. ಪ್ರಾಯಣಲ್ಪಾಯುಷ್ಯ ಸಭ್ಯ ಕಲವು ಅಸ್ಮಿನ್ ಯುಗೇ ಜನ ಮಂದ ಸಂಬಂಧ ಮತೆಯವರು ಮಂದ ಭಾಗ್ಯ ಉತ್ತರಿತು. ಈ ಕಲಿಯುಗದಲ್ಲಿ ಮನುಷ್ಯರು ಆಯುಸ್ಸು ಬಹುಮಟ್ಟಿಗೆ ತುಂಬಾ ಕಡಿಮೆ ಇರುತ್ತದೆ. ಇಲ್ಲಿ ಜನರು ಒಳ ಜಗಳಗಂಟರು, ಸೋಮಾರಿಗಳು, ದಾರಿ ತಪ್ಪಿದವರು, ದುರದೃಷ್ಟವಂತರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವಾಗಲೂ ನೆಮ್ಮದಿ ಇಲ್ಲದೆ ತೊಂದರೆಗೆ ಒಳಗಾಗಬಹುದು. ಪ್ರಭುಪಾಜಿ ಇಲ್ಲಿ ತುಂಬಾ ಒಂದು ಒಳ್ಳೆಯ ಈ ಶ್ಲೋಕದ ಸಾರಾಂಶವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಜೀವನದ ಒಂದು ವೃತ್ತಾಂತವನ್ನ ಪ್ರಭುಪಾದ ಹೇಳ್ತಾ ಇದ್ದಾರೆ. ನಾವು ಯಾವ ತರ ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ದೀವಿ ಅಂತ. ಪ್ರಾಯಣ ಅಲ್ಪಾಯುಷ್ಯ ಸಭ್ಯ ಅಂದ್ರೆ ನಮ್ಮ ಆಯುಷ್ಯ ಬಹಳ ಕಡಿಮೆ ಇದೆ. ಹಾಗೂ ಜಗಳಗಂಟರು, ಸೋಮಾರಿಗಳು, ದಾರಿ ತಪ್ಪಿದವರು, ಈ ಎಲ್ಲ ಗುಣಗಳನ್ನು ನಾವು ಹೊಂದಿರುವರು. ಅದಕ್ಕೆ ನಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ರುಚಿ ಕಡಿಮೆ. ಆಧ್ಯಾತ್ಮಿಕ ಅಂದ್ರೆ ಸೋಮಾರಿತನ ಜಾಸ್ತಿ. ಸೊ ಇದೆಲ್ಲ ಭಗವಂತನಿಗೆ ಗುರುತು. ಕಲಿಯುಗದಲ್ಲಿ ಜನರಿಗೆ ಆಧ್ಯಾತ್ಮಿಕದಲ್ಲಿ ರುಚಿ ಇಲ್ಲ. ಆದ್ರೂ ಕೂಡ ನಾನು ಅವರನ್ನ ಹೇಗೆ ನನ್ನ ಚರಣಗಮನ ತರಬೇಕು ಅಂತ ಭಗವಂತ ಕೂಡ ತುಂಬಾ ವಿಚಾರ ಮಾಡ್ತಾರೆ, ತುಂಬಾ ಆಯೋಜನೆಗಳನ್ನು ಮಾಡ್ತಾರೆ, ತುಂಬಾ ಪ್ಲಾನ್ಗಳನ್ನು ಮಾಡ್ತಾರೆ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭು ಈ ಸಂಸಾರದಲ್ಲಿ ಬರ್ತಾರೆ. ನಮೋ ಮಹಾವದನ್ಯಾಯ ಕೃಷ್ಣ ಪರಂಪರಾಯ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮಿನೇ ಗೌರ ಕೃಷ್ಣ ನಮೋ ಮಹಾವದನ್ಯಾಯ. ಚೈತನ್ಯ ಮಹಾಪ್ರಭುಗಳಿಂದ ಕೃಪಾಳು ಮತ್ತೆ ಈ ಸಂಸಾರದಲ್ಲಿ ಮತ್ತೆ ಯಾರು ಇಲ್ಲ. ಹಾಗೆ ಅವರು ನಮ್ಮ ಒಂದು ಬದ್ಧ ಜೀವನದ ಪರಿಸ್ಥಿತಿಯನ್ನು ನೋಡಿ ತುಂಬಾ ಸರಳ ಮಾರ್ಗವನ್ನು ನಮಗೆ ಕೊಡ್ತಾರೆ. ಆ ಸರಳ ಮಾರ್ಗದಲ್ಲಿ ಕೂಡ ನಾವು ತಪ್ಪನ್ನು ಮಾಡ್ತೇವೆ. ನಾವು ಯಾವುದೇ ಅವಸ್ಥೆಯಲ್ಲಿ ಇರಲಿ, ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇರಲಿ, ಸ್ತ್ರೀ ಇರಲಿ, ಪುರುಷನಿರಲಿ, ಮಕ್ಕಳಿರಲಿ, ವೃದ್ಧರಿರಲಿ, ಎಲ್ಲರೂ ಕೂಡ ಭಗವಂತನ ಸೇವೆಯನ್ನ, ಭಗವಂತನ ಚರಣಕಮನ ಪ್ರಾರ್ಥನೆ ಮಾಡಬಹುದು. ಆದ್ರೂ ಕೂಡ ನಮ್ಮೆಲ್ಲರಿಗೂ ಈ ಆಧ್ಯಾತ್ಮಿಕ ಜೀವನದಲ್ಲಿ ರುಚಿ ಇಲ್ಲ. ಕಾರಣ ಈ ಶ್ಲೋಕದ ಹೇಳಿದ್ದಾರೆ, ಪ್ರಾಯಣ ಅಲ್ಪಾಯುಷ್ಯ. ನಮ್ಮ ಗುಣಗಳು ಅಸಭ್ಯತೆಯಿಂದ ಕೂಡಿದವು, ಜಗಳಗಂಟರು, ಸೋಮಾರಿಗಳು. ಇದು ಕಲಿಯುಗದ ಗುಣ. ಸೊ ನಾವೆಲ್ಲರೂ ಕಲಿಯುಗದಲ್ಲಿ ವಾಸ ಮಾಡ್ತಿರುತ್ತೇವೆ. ಅದಕ್ಕಾಗಿ ನಮ್ಮೆಲ್ಲರಿಗೂ ಈ ಗುಣಗಳು ಸ್ವಾಭಾವಿಕ. ಸೊ ಹಾಗಾದ್ರೆ ನಾವ್ ಯಾವ ತರ ಭಗವಂತ ನಮ್ಮನ್ನ ತನ್ನ ಚರಣಕಮಲಗಳಿಗೆ, ತಮ್ಮ ಆಶ್ರಯಗಳಿಗೆ ಯಾವ್ದಾರ ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ ಅಂತ ಕೆಲವು ಜಗನ್ನಾಥರ ಬಗ್ಗೆ ತಿಳಿದುಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಕಲಿಯುಗದಲ್ಲಿ ಜೀವಿಗಳ ಉದ್ಧಾರಕ್ಕಾಗಿ ಜಗನ್ನಾಥರು ಅನೇಕ ಸುಂದರ ಲೀಲೆಗಳನ್ನು ಮಾಡ್ತಾರೆ. ಜಗನ್ನಾಥರಿಗೆ ಅತ್ಯಂತ ದಯಾಮಯಿ ಹಾಗೂ ಕರುಣಾಮಯಿ ಭಗವಂತ ಕಲಿಯುಗದಲ್ಲಿ ಸುಲಭ ಮಾರ್ಗವನ್ನು ನಮಗೆ ತೋರಿಸ್ತಾರೆ. ಸೊ ನಾವು ಜಗನ್ನಾಥರ ಈ ಒಂದು ಕರುಣಾಮಯಿ ಜೀವನವನ್ನ ಒಂದು 5 ವಿಷಯಗಳಲ್ಲಿ, ಮೂಲ ವಿಷಯಗಳಲ್ಲಿ ತಿಳಿದುಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಸೊ ಮೊದಲನೇ ವಿಷಯ, ಜಗನ್ನಾಥರು ನಮಗೆ ರಥಯಾತ್ರಾ ಮಹೋತ್ಸವವನ್ನು ಕೊಡ್ತಾರೆ.
ಈ ರಥಯಾತ್ರಾ ಮಹೋತ್ಸವದಿಂದ ನಮ್ಗೆ ಏನು ಭಗವಂತ ಪ್ರಾಪ್ತಿ ಕೊಡ್ತಾನೆ ಅಂತ ಸ್ವಲ್ಪ ವಿಚಾರ ಮಾಡಿ. ಸನಾತನ ಧರ್ಮದಲ್ಲಿ ಆ ನಮ್ಮ ಭಾರತ ವರ್ಷದಲ್ಲಿ ಅನೇಕ ಮಂದಿರಗಳಿವೆ, ಅನೇಕ ಆ ಧಾರ್ಮಿಕ ಕೇಂದ್ರಗಳಿವೆ. ಸೊ ಆ ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ, ಆ ಎಲ್ಲ ಮಂದಿರದಿಂದ ಭಗವಂತ ಯಾವಾಗಲೂ ಹೊರಗೆ ಬರೋದಿಲ್ಲ. ಸೊ ಅಲ್ಲಿ ಕೂಡ ಭಗವಂತನ ಚಿಕ್ಕ ಚಿಕ್ಕ ಮೂರ್ತಿಗಳು ಇರ್ತವೆ, ಆದ್ರೂ ಕೂಡ ಭಗವಂತನ ಯಾರು ಹೊರಗೆ ತರುವುದಿಲ್ಲ ಮತ್ತು ಹೊರಗಡೆ ಭಗವಂತ ಕೂಡ ಹೊರಗೆ ಬರೋದಿಲ್ಲ. ಕಾರಣ ಮತ್ತೆ ಜಗನ್ನಾಥ ಯಾಕೆ ಹೊರಗೆ ಬರ್ತಾನೆ? ಅವನು ಅತಿ ದಯಾಮಯಿ. ಯಾಕೆ ಅವನಿಗೆ ಗುರುತು, ಈ ಕಲಿಯುಗದಲ್ಲಿ ಜನರು ಮಂದಿರಿಗೆ ಬರುವುದಿಲ್ಲ, ಆದ್ರೆ ಸಿನಿಮಾ ಥಿಯೇಟರ್ದಲ್ಲಿ ಇಲ್ಲ ಶಾಪಿಂಗ್ ಮಾಲ್ ಅಲ್ಲಿ ಹೋಗಿ ತಮ್ಮ ಜೀವನವನ್ನು ಕಳೀತಾರೆ. ಸೊ ಹಾಗೆ ನಮ್ಮ ಭಕ್ತರಲ್ಲಿ ಒಂದು ಈ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಸಾಧಾರಣವಾಗಿ ನಮ್ಮೆಲ್ಲರಿಗೂ ಕಾಯಿಲೆ ಆಗ್ತದೆ, ಗೊತ್ತಾ ನಿಮ್ಗೆ? ಯಾರಿಗೆ ಕಾಯಿಲೆ ಆಗಿದೆ ಇಲ್ಲಿವರೆಗೆ? ಹರೇ ಕೃಷ್ಣ. ಸಾರಿ, ಹಾ, ನಮ್ಮೆಲ್ಲರಿಗೂ ಸಾಧಾರಣವಾಗಿ ಕಾಯಿಲೆ ಆಗ್ತದೆ. ಸೊ ಸಾಧಾರಣ ಕಾಯಿಲೆ ಆದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ಸರಿನಾ? ಸೊ ನಮ್ಮ ಅತಿ ಹೆಚ್ಚು ಕಾಯಿಲೆ ಆದಾಗ, ಮನೇಲಿ ಯಾರೋ ವೃದ್ಧಾವಸ್ಥೆಯಲ್ಲಿದ್ದಾರೆ, ಅತಿ ಹೆಚ್ಚು ಕಾಯಿಲೆ ಆಗಿದೆ, ಆವಾಗ ಏನ್ ಮಾಡ್ತೇವೆ? ಡಾಕ್ಟರ್ನ ಮನೆ ಕರೆಸ್ತೇವೆ. ಹಾಗೆ ನಮ್ಮಲ್ಲಿ ಯಾವ ಜನರಲ್ಲಿ ಸ್ವಲ್ಪ ಅಲ್ಪ ನಂಬಿಕೆ ಇದೆಯೋ, ಹಾಗೂ ಭೌತಿಕವಾಗಿ ನಾವೆಲ್ಲರೂ ರೋಗಗ್ರಸ್ತವಾಗಿದೆ ಆಗಿದೆ, ಸ್ವಲ್ಪ ನಮ್ಮಲ್ಲಿ ಭಗವಂತನ ಬಗ್ಗೆ ಆಸಕ್ತಿ ಇದೆ, ನಾವೆಲ್ಲ ಏನ್ ಮಾಡ್ತೇವೆ? ಭಗವಂತನ ಮಂದಿರಕ್ಕೆ ಹೋಗ್ತೇವೆ. ಆದ್ರೆ ಯಾವ ವ್ಯಕ್ತಿಗೆ ಭಗವಂತನ ಬಗ್ಗೆ ನಂಬಿಕೆ ಇಲ್ಲ, ಅತಿ ರೋಗದಿಂದ ಗ್ರಸ್ತನಾಗಿದ್ದಾನೆ, ಆ ವ್ಯಕ್ತಿಗೆ ಭಗವಂತನ ನೋಡ್ಲಿಕ್ಕೆ ಸಮಯ ಇಲ್ಲ, ಅಂತಹ ವ್ಯಕ್ತಿಗಳಿಗೆ ಭಗವಂತ ಏನ್ ಮಾಡ್ತಾನೆ? ಮಂದಿರದಿಂದ ಹೊರಗಡೆ ಬರ್ತಾನೆ, ಅವ್ರಿಗೆ ದರ್ಶನ ಕೊಡ್ತಾನೆ. ಸೊ ಜಗನ್ನಾಥಪುರಿಯಲ್ಲಿ ಭಗವಂತನ ದರ್ಶನ ಮಾಡ್ಲಿಕ್ಕೆ ಕೆಲವು ನಿಯಮಗಳಿವೆ. ಈಗಲೂ ಕೂಡ ಹಿಂದೂಗಳನ್ನು ಬಿಟ್ಟು ಬೇರೆ ಸಮಾಜದವರಿಗೆ ಮತ್ತು ಪಾಶ್ಚಾತ್ಯ ದೇಶದವರಿಗೆ ಮಂದಿರದಲ್ಲಿ ಒಳಗಡೆ ಪ್ರವೇಶ ಇಲ್ಲ. ಸೊ ಅದಕ್ಕೋಸ್ಕರ ಭಗವಂತನ ಹೆಸರು ಜಗನ್ನಾಥ್ ಅಂದ್ರೆ ಇಡೀ ಜಗತ್ತಿಗೆ ಅವನು ನಾಥ, ಸ್ವಾಮಿ. ಸೊ ಅವನು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ. ಸೊ ಅದಕ್ಕೆ ಭಗವಂತ ಎಲ್ಲ ಜೀವಿಗಳು ತಮ್ಮನ್ನೇ ತಾವು ವಿಂಗಡಣೆ ಮಾಡ್ಕೊಂಡಿದ್ದಾರೆ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್, ನಾನು ಹಿಂದೂ ಅಂತ. ಆದ್ರೆ ನಮ್ಮ ಯಾವ ಶಾಸ್ತ್ರದಲ್ಲಿ ಕೂಡ ಹಿಂದೂ ಮತ್ತೆ ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ ಇಲ್ಲ. ಸನಾತನ ಬಂದಿರುವಂತಹ ಶಾಸ್ತ್ರದಲ್ಲಿ, ಶ್ರೀಮದ್ ಭಾಗವತದಲ್ಲಿ, ಶ್ರೀಮದ್ ಭಗವದ್ಗೀತದಲ್ಲಿ, ಯಾವುದೇ ಶಾಸ್ತ್ರದಲ್ಲಿ ನಮ್ಮನ್ನ ವಿಂಗಡಣೆ ಮಾಡಿಲ್ಲ. ನಾವು ದೇಶ ಪ್ರಾಂತ ಕಾಲದಲ್ಲಿ ನಮ್ಮನ್ನೇ ನಾವು ವಿಂಗಡಣೆ ಮಾಡ್ಕೊಂಡಿದ್ದೇವೆ, ನಾವು ಸನಾತನ, ನಾವು ಹಿಂದೂ, ನಾವು ಮುಸ್ಲಿಂ, ನಾವು ಕ್ರಿಶ್ಚಿಯನ್ ಅಂತ. ಆದ್ರೆ ನಾವು ಭಗವಂತನ ಅಂಶ. ಜೀವೇರ ಸ್ವರೂಪವೇ ಕೃಷ್ಣರೇನಿದೆ ದಾಸ. ನಮ್ಮ ಒಂದು ಅಡ್ರೆಸ್ ಏನಿದೆ? ಜೀವೇರ ಸ್ವರೂಪ. ನಮ್ಮ ಸ್ವರೂಪ ಏನಿದೆ? ಭಗವಂತನ ದಾಸ, ನಿತ್ಯ ಕಾಲದಿಂದ. ಹಾಗೆ ನಿತ್ಯ ಕಾಲದವರೆಗೂ ನಾವು ಹಾಗೇ ಇರುತ್ತೇವೆ. ಸೊ ಅದಕ್ಕೆ ಜಗನ್ನಾಥನ ಮಂದಿರದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಈ ಬಂಧನಗಳು ಇರಕೂಡದು ಆಕ್ಚುಲಿ. ಆದ್ರೆ ಬಂಧನಗಳನ್ನು ಮಾಡಿರ್ತಾರೆ. ಸೊ ಅದನ್ನ ಓಕೆ, ಭಗವಂತ ಒಪ್ಕೊಳ್ತಾನೆ. ಓಕೆ, ನಮ್ಮ ಹಿಂದೂಗಳಲ್ಲಿ ಒಳಗಡೆ ಬಂದು ನನ್ನ ದರ್ಶನ ಮಾಡಬಹುದು, ಆದ್ರೆ ನಾನು ಹೊರಗಡೆ ಹೋಗಿ ಎಲ್ಲರಿಗೂ ದರ್ಶನ ಕೊಡ್ತೇನೆ. ಸೊ ಇಷ್ಟು ಕರ್ಣವಾಗಿರುವಂತ ಭಗವಂತನ ಏಕೈಕ ರೂಪ ಜಗನ್ನಾಥ. ಸೊ ಎರಡನೇ ವಿಷಯ ಅಂದ್ರೆ ಜಗನ್ನಾಥನ ವಿಶಿಷ್ಟ ಕಣ್ಣುಗಳು. ಎಲ್ಲರೂ ಮೊದಲನೇ ಸಾರಿ ನೋಡಿದ್ರೆ ಜಗನ್ನಾಥನ ನೋಡಿದ್ರೆ ಸ್ವಲ್ಪ ವಿಚಾರ ಮಾಡ್ತಾರೆ, ಇದು ಯಾವ ತರ ಮೂರ್ತಿ ಅಂತ. ಯಾಕಂದ್ರೆ ನಾವೆಲ್ಲರೂ ಕೃಷ್ಣನ, ರಾಮಚಂದ್ರನ, ಎಲ್ಲಾ ದೇವತೆಗಳು ನೋಡಿದ್ದೇವೆ, ಅವರ ಕಣ್ಣುಗಳನ್ನು ನೋಡಿದ್ದೇವೆ. ಅವರ ಕಣ್ಣು ಯಾವ ತರ ಇದೆ? ಓವಲ್, ಅಂದ್ರೆ ಒಂದು ಕಮಲದ ದಳ ತರ ಇದೆ. ಸೊ ಜಗನ್ನಾಥನ ಕಣ್ಣುಗಳು ದುಂಡವಾಗಿ ದೊಡ್ಡ ಕಣ್ಣುಗಳಿವೆ. ಇನ್ನೊಂದು ವಿಶೇಷ ಏನಂದ್ರೆ ಜಗನ್ನಾಥನ ಕಣ್ಣುಗಳಿಗೆ ರೆಪ್ಪೆಗಳಿಲ್ಲ. ಸರಿಯಾ? ಯಾರಾದ್ರೂ ನೋಡಿದಾರ ಜಗನ್ನಾಥನ ಕಣ್ಣುಗಳಿಗೆ ರೆಪ್ಪೆಗಳಿದೆ ಅಂತ? ನೋಡಿದ್ದೀವಿ ಪ್ರಭುಜಿ.
ನೋಡಿದೀರಾ? ಇಲ್ಲ ಪ್ರಭುಜಿ. ಹಾ, ರೆಪ್ಪೆಗಳು ಇಲ್ಲ ಪ್ರಭುಜಿ. ನಾವು ರೆಪ್ಪೆಗಳಿಲ್ಲ. ರೆಪ್ಪೆ ಇಲ್ಲ, ರೆಪ್ಪೆ ಇಲ್ಲ. ರೆಪ್ಪೆ ಇಲ್ಲ. ಸೊ ಯಾಕೆ ರೆಪ್ಪೆ ಇಲ್ಲ? ಕಣ್ಣು ಅಂದ್ರೆ ಒಂದು ವೇಳೆ ನಾವು ವಿಚಾರ ಮಾಡಿ, ನಮ್ಮೆಲ್ಲರಿಗೂ ಕಣ್ಣು ಕೊಟ್ಟಿದ್ದಾನೆ, ಆದ್ರೆ ರೆಪ್ಪೆ ಇಲ್ಲ ಅಂದ್ರೆ ಏನಾಗುತ್ತೆ ನಮ್ಮ ಜೀವನದಲ್ಲಿ? ಒಂದು ದಿವಸ ನಾವು ಮಲಗದೆ ಇದ್ರೆ ನಮ್ಮ ಮನಸ್ಥಿತಿಯ ಸಮತೋಲನ ಹೋಗ್ಬಿಡ್ತದೆ. ಹೌದು ಮತ್ತು ಕರೆಕ್ಟ್ ಅಲ್ಲ? ಸೊ ಅದೇ ತರ ಭಗವಂತನಿಗೆ ಎಷ್ಟೋ ವರ್ಷದಿಂದ, ಎಷ್ಟೋ ಕಾಲದಿಂದ ಭಗವಂತನಿಗೆ ರೆಪ್ಪೆ ಇಲ್ಲ. ಕಾರಣ ಅವರು ಮಲಗುವಂತ ಇಚ್ಛೆ ಅವರಿಲ್ಲ. ಇಲ್ಲ, ನಿದ್ರೆ ಇಲ್ಲದ ದೇವ ಅವನು. ನಮ್ಮಲ್ಲಿ 24 ತಾಸದಲ್ಲಿ ಕೇವಲ ಭಗವಂತ ನಾವು ಮಿನಿಮಮ್ 8 ತಾಸು ನಾವು ಮಲ್ಕೊಳ್ತೇವೆ. ಆದ್ರೆ ಭಗವಂತ 1 ತಾಸು ಇಲ್ಲ, 1 ಮಿನಿಟ್ ಕೂಡ ಮಲ್ಕೊಳ್ಳೋದಿಲ್ಲ. ದಿನದ 22 ಗಂಟೆಗಳ ಕಾಲ ಭಗವಂತ ಎಲ್ಲರಿಗೂ ದರ್ಶನವನ್ನು ಕೊಡ್ತಾನೆ. ಉಳಿದ 2 ಗಂಟೆಗಳ ಕಾಲ ಬಾಗಲು ಮುಚ್ಚಿರ್ತದೆ. ಕೇವಲ ಆ ಬಾಗಲು ಮುಚ್ಚಿದಾಗಲೂ ಕೂಡ ದೇವತೆಗಳು, ಗಂಧರ್ವರು, ಅಪ್ಸರೆಯರು, ಅನೇಕ ದೇವತೆಗಳು ಬಂದು ಇಲ್ಲಿ ಭಗವಂತನ ದರ್ಶನ ಪಡ್ಕೊಳ್ತಾರೆ. ಸೊ ತಾರ್ಕಿಕವಾಗಿ ಇಲ್ಲೇ ಭಗವಂತನಿಗೆ ಕಣ್ಣಿನ ರೆಪ್ಪೆ ಇಲ್ಲ. ಸೊ ಗೋಪಿಕೆಯರು ಬ್ರಹ್ಮದೇವನನ್ನ ದೂಷಿಸ್ತಾರೆ. ಯಾಕೆ? ಕಾರಣ ಗೋಪಿಕೆಯವರು ಹೇಳ್ತಾರೆ, ನೀನು ಒಂದು ಈ ಒಂದು ಕಣ್ಣಿನ ರೆಪ್ಪೆಯನ್ನು ಮಾಡಿ ಬಹಳ ದೊಡ್ಡ ತಪ್ಪನ್ನು ಮಾಡಿದೀಯ ಅಂತ. ಯಾಕಂದ್ರೆ ನಮ್ಮ ಎದುರಿಗೆ ಯಾವಾಗ ಕೃಷ್ಣ ಇದ್ದಾನೆ, ಯಾವಾಗ ನಮ್ಮ ಕಣ್ಣು ಮುಚ್ಚುತ್ತದ ಓಪನ್ ಆಗ್ತದೆ. ಸೊ ಅದರಲ್ಲಿ ನಾವು ಎಷ್ಟೋ ಸೆಕೆಂಡ್ಗಳ ಕಾಲ ಭಗವಂತನ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ನೀನು ಮಾಡಿರುವಂತ ದೊಡ್ಡ ತಪ್ಪು ಅಂತ ಬ್ರಹ್ಮದೇವರಿಗೆ ಅವರನ್ನ ದೂಷಿಸ್ತಾರೆ. ಅದೇ ಜಗನ್ನಾಥ ಹೇಳ್ತಾರೆ, ನಾನು ಒಂದ ಕ್ಷಣನೂ ನನ್ನ ಭಕ್ತರನ್ನ ನೋಡದೆ ಇರಕೂಡದು. ಅವರಲ್ಲಿ ಯಾವುದೇ ಒಂದು ಸಣ್ಣ ಒಳ್ಳೆ ಗುಣ ಇದ್ರೂ ಕೂಡ ಅದನ್ನು ದೊಡ್ಡದಾಗಿ ನೋಡುವಂತಹ ವಿಶಿಷ್ಟ ಗುಣವನ್ನು ಭಗವಂತ ಇಟ್ಕೊಂಡಿದ್ದಾನೆ. ಸೊ ಅದಕ್ಕೆ ಭಗವಂತ ಜಗನ್ನಾಥ ಅತಿ ದಯಾಮಯಿ. ಚೈತನ್ಯ ಮಹಾಪ್ರಭು ಕಿಂತ ಸ್ವಲ್ಪ ಜಾಸ್ತಿ ದಯಾಮಯಿ ಜಗನ್ನಾಥ. ಮುಂದೆ ನೋಡೋಣ ಯಾವ ತರ ಅಂತ. ಬೇರೆ ಬೇರೆ ಯುಗದಲ್ಲಿ ಭಗವಂತ ಈ ಯುಗದಲ್ಲಿ, ಈ ಕಲಿಯುಗದಲ್ಲಿ ಈ ಒಂದು ಭೌತಿಕ ಜಗದಲ್ಲಿ ಬರ್ತಾರೆ, ಅನೇಕ ನಿಯಮಗಳನ್ನು ಕೊಡ್ತಾರೆ. ಆದ್ರೆ ಆ ನಿಯಮಗಳ ಜೊತೆ ಇದನ್ನು ಮಾಡಬೇಕು, ಇದನ್ನು ಮಾಡಬಾರುವಂತ ನಿಯಮವನ್ನು ಕೊಡ್ತಾರೆ. ಇವನ್ ಚೈತನ್ಯ ಮಹಾಪ್ರಭು ಕೂಡ ನಮಗೆ 10 ವಿಶೇಷ ನಿಯಮಗಳನ್ನು ಕೊಟ್ಟಿದ್ದಾರೆ. ನಾಮ ಜಪ ಮಾಡ್ಲಿಕ್ಕೆ ಯಾವ ನಾಮ ಅಪರಾಧವನ್ನು ಕೊಟ್ಟಿದ್ದಾರೆ. ಸೊ ಕೆಲವು ನಿಯಮಗಳನ್ನ ಎಲ್ಲರೂ ಕೊಟ್ಟಿದ್ದಾರೆ. ಹಾಗೆ ಜಗನ್ನಾಥಪುರಲ್ಲಿ ಯಾವುದೇ ನಿಯಮಗಳನ್ನು ಕೊಟ್ಟಿಲ್ಲ. ಸೊ ಆತ ಭಗವಂತ ಏನ್ ಮಾಡ್ತಾನೆ, ಎಂದಿಗೂ ನಿದ್ರೆಯನ್ನು ಮಾಡುವಂತ ಏಕೈಕ ದೇವ, ಏಕೈಕ ವ್ಯಕ್ತಿ. ಸೊ 3ನೇ ವಿಶೇಷ ಜಗನ್ನಾಥನ ಮಹಾಪ್ರಸಾದ. ಸೊ ಇಲ್ಲಿ ನಾವು ನೋಡೋಣ ಯಾವ ತರ ಜಗನ್ನಾಥನ ಕೃಪೆ, ಜಗನ್ನಾಥನ ದಯೆ ಚೈತನ್ಯ ಮಹಾಪ್ರಭುಗಿಂತ 1 ಪಟ್ಟು ಜಾಸ್ತಿ ಅಂತ. ವಿಶೇಷವಾಗಿ ಕಲಿಯುಗದಲ್ಲಿ ನಮಗೆ ಆಧ್ಯಾತ್ಮಿಕವಾಗಿ ರುಚಿ ಇಲ್ಲ. ನಮಗೆ ಧ್ಯಾನ, ಯಜ್ಞ ಅಥವಾ ಮೂರ್ತಿ ಪೂಜೆ ಮಾಡ್ಲಿಕ್ಕೆ ಮೊದಲು ಇಚ್ಛೆ ಕೂಡ ಇಲ್ಲ, ಆಮೇಲೆ ಸಾಧ್ಯ ಆಗೋದು ಬಹಳ ಕಡಿಮೆ. ಸೊ ಆದರೂ ಕೂಡ ನಾವೆಲ್ಲರೂ ಇಸ್ಕಾನ್ದಲ್ಲಿ ಬಂದಿದ್ದೇವೆ. ಶ್ರೀಲ ಪ್ರಭುಪಾದ ಅವರ ಚರಣಕಮಲವನ್ನು ಆಶ್ರಮ ತಗೊಂಡಿದ್ದೇವೆ, ಚೈತನ್ಯ ಮಹಾಪ್ರಭುವರ ಆಶ್ರಮ ತಗೊಂಡಿದ್ದೇವೆ. ಸೊ ನಾವು ಎಲ್ಲರೂ ಜಪವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಜಪ ಮಾಡ್ತಾ ಇದ್ದೀರಾ? ಹರೇ ಕೃಷ್ಣ. ಮಾಡ್ತಾ ಇದ್ದೀರಿ ಪ್ರಭುಜಿ. ನಾನು ಮಧ್ಯದಲ್ಲಿ ಪ್ರಶ್ನೆ ಕೇಳ್ತೇನೆ, ಸ್ವಲ್ಪ ನನಗೂ ಉತ್ಸಾಹ ಬರ್ತದೆ. ಪ್ರಭುಜಿ. ಸೊ ನಾನು ಅಂದ್ಕೊಂಡು ಎಲ್ಲರೂ ಜಪ ಮಾಡ್ತಾ ಇದ್ದೀರಾ. ಆದ್ರೆ ಮಾಡ್ತಾ ಇದ್ದೀರಿ ಪ್ರಭುಜಿ. ಸೊ ಆದ್ರೂ ನಮ್ಮಲ್ಲಿ ಜಪ ಮಾಡೋದ್ರಲ್ಲಿ ಉತ್ಸಾಹ ಇಲ್ಲ. ಉತ್ಸಾಹ ಇದೆಯಾ?
ಶುರುವಾತಿಗೆ ಬಂದಂತ ಉತ್ಸಾಹ ಅದೇ ಸ್ವಲ್ಪ ವರ್ಷಗಳು ಆದ್ಮೇಲೆ ಆ ಉತ್ಸಾಹ ಕಡಿಮೆ ಆಗ್ತದೆ. ಹೇಗೆ ಅದನ್ನ ನಾವು ನೋಡ್ಕೋಬಹುದು. ನಮ್ ಜಪ ಮಾಡುವಾಗ ಬೆಳಿಗ್ಗೆ ಎದ್ದಾಗ ನಾವು ಜಪ ಮಾಡ್ತಾ ಮಾಡ್ತಾ ನಿದ್ರೆ ಹೋಗ್ತೇವೆ. ಹೌದು. ಶ್ರೀಮದ್ ಭಾಗದಲ್ಲಿ ಕಥೆ ಹೇಳಕ್ ಕೂಡ್ತೇವೆ. ಅಲ್ಲಿ ಕೇಳ್ತಾ ಕೇಳ್ತಾ ನಾವೇನ್ ಮಾಡ್ತೇವೆ, ನಿದ್ರೆಗೆ ಹೋಗ್ತೇವೆ, ನಿದ್ರೆ ಮಾಡ್ತೇವೆ. ಅಂದ್ರೆ ನಮ್ಮಲ್ಲಿ ರುಚಿ ಇಲ್ಲ ಅಂತ. ನೋಡಿ, ನಮ್ಮ ಹತ್ರ ರುಚಿ ಇದ್ರೆ ಅದು ಯಾವುದೇ ವಿಷಯದಲ್ಲಿ ನಾವು ಆಸಕ್ತಿಯನ್ನು ತೋರಿಸ್ತೇವೆ. ಆಸಕ್ತಿ ಇಲ್ಲ, ರುಚಿ ಇಲ್ಲ. ಅದಕ್ಕೆ ಭಗವಂತನ ಚರಣಗಳನ್ನ ಆಶ್ರಯ ಪಡ್ಲಿಕ್ಕೆ ಒಂದು ಗುಣ ನಮಗೆ ಬಹಳ ಮುಖ್ಯ, ಲೌಲ್ಯಂ ಅಂತ. ಬಹಳ ಆಸಕ್ತಿ ಅಂದ್ರೆ ಲೋಭ ಬೇಕು. ಮತ್ತೆ ಮತ್ತೆ ಕೇಳಬೇಕು, ಮತ್ತೆ ಮತ್ತೆ ನಾಮಸ್ಮರಣೆ ಮಾಡಬೇಕು, ಮತ್ತೆ ಮತ್ತೆ ಕೀರ್ತನೆಯಲ್ಲಿ ನಾವು ಭಾಗಿಯಾಗಬೇಕು. ಈ ಒಂದು ಉತ್ಸಾಹವನ್ನು ನಾವು ಬೆಳೆಸ್ಕೊಳ್ಳಬೇಕು. ಉತ್ಸಾಹ ನಮ್ಮಲ್ಲಿ ಇಲ್ಲ ಆದ್ರೂ ಕೂಡ ಶ್ರೀ ಪ್ರಭುಪಾದರು ಹೇಳ್ತಾರೆ, ಅನೇಕ ಭಕ್ತರು ಹೇಳ್ತಾರೆ, ಉತ್ಸಾಹ ಇಲ್ಲದ್ರೂ ಕೂಡ ಉತ್ಸಾಹದ ಇರೋ ಹಾಗೆ ನಾವು ನರ್ತನೆಯನ್ನು ಮಾಡ್ಬೇಕು. ಅಂದ್ರೆ ನಾವು ನಮ್ಮನ್ನ ತೋರಿಸ್ಬೇಕು, ನನ್ನ ಉತ್ಸಾಹದ ಇದೆ ಅಂತ. ಸೊ ಯಾವಾಗ ನಾವು ತೋರಿಸ್ಲಿಕ್ಕೆ ಆದ್ರೂ ಕೂಡ ಉತ್ಸಾಹನ ತೋರಿಸ್ಲಿಕ್ಕೆ ಆದ್ರೂ ಕೂಡ ನಾವು ನಟನೆಯನ್ನು ಮಾಡ್ತೇವೆ. ಹೌದು, ಸ್ವಲ್ಪ ಮಟ್ಟಿಗೆ ಧೀರೆ 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 ನಮಗೆ ಉತ್ಸಾಹ ಬರ್ತದೆ, ಭಗವಂತನ ಕೃಪೆ ಸಿಗ್ತದೆ. ಸೊ ಚೈತನ್ಯ ಮಹಾಪ್ರಭುಗಳು ನಮಗೆ ಜಪದ ಒಂದು ಸುಲಭ ಹಾದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ನಾವು ಅರ್ಹತೆಯನ್ನು ತೋರಿಸ್ತಾ ಇಲ್ಲ, ಅದರಲ್ಲಿ ಕೂಡ ನಾವು ಉತ್ಸಾಹನ ತೋರಿಸ್ತಾ ಇಲ್ಲ, ಅದರಲ್ಲಿ ಕೂಡ ನಾವು ನಿದ್ರೆಗೆ ಹೋಗ್ತೇವೆ, ಕೀರ್ತನೆಯಲ್ಲಿ ನಾವು ನಿದ್ರಿಸ್ತೇವೆ. ಸೊ ಅದಕ್ಕೆ ಜಗನ್ನಾಥ ಸ್ವಾಮಿ ಏನ್ ಮಾಡ್ತಾರೆ, ನೀವು ಇದರಲ್ಲಿ ಕೂಡ ಅರ್ಹರಿಲ್ಲ, ನೀವು ಒಮ್ಮನಸ್ಸಿನಿಂದ. ಆದ್ರೆ ನೋಡಿ, ಇಸ್ಕಾನ್ದಲ್ಲಿ ಒಂದು ವಿಷಯದಲ್ಲಿ ಮಾತ್ರ ನಾವು ಯಾವಾಗಲೂ ನಮ್ಮ ಉತ್ಸಾಹ ಕಡಿಮೆ ಆಗೋದಿಲ್ಲ. ಯಾವ ವಿಷಯದಲ್ಲಿ? ನಾವು ಜಪದಲ್ಲಿ ಉತ್ಸಾಹ ನಮಗೆ ಕಡಿಮೆ, ಜಪದಲ್ಲಿ ಉತ್ಸಾಹ ಕಡಿಮೆ, ಕೀರ್ತನೆಯಲ್ಲಿ ಉತ್ಸಾಹ ಕಡಿಮೆ, ಆಮೇಲೆ ಕಥೆಯಲ್ಲಿ ಉತ್ಸಾಹ ಕಡಿಮೆ. ಆದ್ರೆ ಒಂದು ವಿಷಯದಲ್ಲಿ ನಾವು ನಮ್ಮಲ್ಲಿ ಉತ್ಸಾಹ ಕಡಿಮೆ ಆಗೋದಿಲ್ಲ. ಯಾವ ಉತ್ಸಾಹ ಯಾವ ವಿಷಯದಲ್ಲಿ? ಪ್ರಸಾದದಲ್ಲಿ. ಸೊ ಅದಕ್ಕೆ ಜಗನ್ನಾಥ ಪ್ರಸಾದವನ್ನ ಕೊಡ್ತಾ ಇರ್ತಾರೆ. ಅದಕ್ಕೆ ಅವರಿಗೆ ಅನ್ನಬ್ರಹ್ಮ ಅಂತ ಹೆಸರು ಬಂದಿದೆ. ಜಗನ್ನಾಥನ ಪ್ರಸಾದ ಯಾವುದೇ ಕಲ್ಮಶದಿಂದ, ಯಾವುದೇ ಅದರಲ್ಲಿ ಕಲ್ಮಶ ಇಲ್ಲ. ಶಾಸ್ತ್ರಗಳು ಹೇಳ್ತಾರೆ, ಜಗನ್ನಾಥನ ಪ್ರಸಾದದ ಮಹಿಮೆಯನ್ನು ಹೇಳ್ತಾರೆ. ಒಂದು ನಾಯಿ ಕೂಡ ಒಂದು ವೇಳೆ ಪ್ರಸಾದವನ್ನು ತಿಂತಾ ಇದೆ, ಒಬ್ಬ ಬ್ರಾಹ್ಮಣ ಆ ನಾಯಿಯ ಬಾಯಿಯಿಂದ ಪ್ರಸಾದ ತಗೊಂಡು ತಿನ್ನಬಹುದು ಅಂತ. ಅಷ್ಟೊಂದು ಪವಿತ್ರ ಆ ಜಗನ್ನಾಥನ ಪ್ರಸಾದ. ಸೊ ಅಲ್ಲಿ ಎಷ್ಟು ಜನ ಜಗನ್ನಾಥರಿಗೆ ಹೋಗಿದ್ದೀರಾ? ಎಲ್ಲರೂ ಹೋಗಿದ್ದೀರಾ? ಹೌದು, ಮತ್ತೆ ಪ್ರಭುಜಿ ನಾವು ಹೋಗಿದ್ದೀವಿ. ನಾನು ಹೋಗಿದ್ದೀನಿ ಪ್ರಭು. ಹರಿ ಎಲ್ಲರೂ ಜಗನ್ನಾಥರಿಗೆ ಹೋಗದೇ ಇದ್ರೆ ಸ್ವಲ್ಪ ಈ ವರ್ಷ ಜಗನ್ನಾಥ ರಥಯಾತ್ರೆ ಇದೆ. ನಮ್ಮಲ್ಲಿ ಕೂಡ ಮಂಗಳೂರಲ್ಲಿ ಜಗನ್ನಾಥ ರಥೆಯನ್ನ ನಮ್ಮ ಶ್ರೀ ಶ್ರೀ ರಾಧಾಗೋವಿಂದ ಮಂದಿರದಿಂದ ಆಯೋಜನೆ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಈ ಜಗನ್ನಾಥ ರಥೆಯಲ್ಲಿ ಭಾಗವಹಿಸಿ ಜಗನ್ನಾಥನ ಕೃಪೆಯನ್ನ ಪಡೆದುಕೊಳ್ಳಿ, ಜಗನ್ನಾಥನ ದರ್ಶನ ಪಡೆದುಕೊಳ್ಳಿ, ಜಗನ್ನಾಥನ ಪ್ರಸಾದವನ್ನು ಪಡೆದುಕೊಳ್ಳಿ. ಜಗನ್ನಾಥ ರಥಯಾತ್ರ ಪ್ರಸಾದ ಇಲ್ಲ ಅಂದ್ರೆ ಅದು ಅಪೂರ್ಣ. ಪ್ರಭುಜಿ, ನಾನು ಹೋಗಿದ್ದೇನೆ, ಅದ್ರ ಪ್ರಸಾದ ತಗೊಳ್ಳಿಲ್ಲ. ಹರಿ ಜಗನ್ನಾಥನ ಪ್ರಸಾದ ತಗೊಳ್ಳದೇ ಇದ್ರೆ ಇನ್ನೊಂದ್ಸರಿ ಹೋಗಿ. ಹಾಗೆ ನೋಡುವ. ಹೋಗ್ತಾ ಇರಿ. ಜಗನ್ನಾಥನ ಪ್ರಸಾದ ಅತಿ ಯಾಕಂದ್ರೆ ಪ್ರಸಾದದಿಂದ ಮಾತ್ರ ನಮ್ಮ ಹೃದಯದಲ್ಲಿರುವಂತಹ ಅನರ್ಥಗಳು ಹೋಗ್ಲಿಕ್ಕೆ ಸಾಧ್ಯ, ಕೀರ್ತನೆಯಿಂದ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ನೀವು ನೋಡಿ, ಶ್ರೀಲ ಪ್ರಭುಪಾದವರು ನಮ್ಮ ಆಂದೋಲನ ಶುರು ಮಾಡಿರೋದು ಯಾವ ಒಂದು ವಿಧಾನದಿಂದ? ಇಸ್ಕಾನ್ ಬುಲೆಟ್ಸ್ ಅಂತಾರೆ ಅದಕ್ಕೆ. ಗುಲಾಬ್ ಜಾಮೂನ್ ಇಡ್ತಾ ಇದ್ರು ಪ್ರಭುಪಾದವರು. ಹಾಗಾದ್ರೆ ನಮಗೆ ನೋಡಿ, ಸ್ವಾಭಾವಿಕ ನಮಗೆ ಅಟ್ರಾಕ್ಷನ್ ಆಗೋದು ಪ್ರಸಾದದಲ್ಲಿ. ಸೊ ನಾವು ದರ್ಶನಕ್ಕೆ ಬರ್ತೇವೆ, ಒಂದು ಕ್ಷಣ 2 ಕ್ಷಣ ನೋಡ್ತೇವೆ, ಕೀರ್ತನೆ ಕೇಳ್ತೇವೆ, ಆದ್ರೆ ಕಥೆಯನ್ನು ಕೇಳ್ತೇವೆ, ಅದು ನಮ್ಮಿಂದ ದೂರ ಮರ್ತು ಬಿಡ್ತೇವೆ. ಸೊ ಆದ್ರೆ ಪ್ರಸಾದ, ನಾವು ಆ ಕಾರ್ಯಕ್ರಮದಲ್ಲಿ ಈ ಪ್ರಸಾದ ಇತ್ತು, ನಾವು ಅದನ್ನು ಮರೆಯೋದಿಲ್ಲ. ಸೊ ಅದಕ್ಕೆ ಭಗವಂತನ ಪ್ರಸಾದ ಅತಿ ಪವಿತ್ರ. ಸೊ ಇಂದ್ರಧನು ಮಹಾರಾಜರು ಹೇಳ್ತಾರೆ ಭಗವಂತನಿಗೆ, ನೀನು ಯಾವಾಗಲೂ ಕೂಡ ಪ್ರಸಾದ ತಿಂತಾ ಇರಬೇಕು ಅಂತ. ಪ್ರಸಾದ ತಿನ್ಬೇಕು,
ಕೈ ತೊಳ್ಕೋಬೇಕು, ಅದು ಕೈ ಆರೋಗ್ಯನ ಮೊದಲು ಮತ್ತೆ ನೀನು ಪ್ರಸಾದ ತಿನ್ಬೇಕು ಅಂತ ಭಗವಂತನಿಗೆ ನಿವೇದನೆ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲಿ ಜಗನ್ನಾಥಪುರಿಯಲ್ಲಿ ಕಂಟಿನ್ಯೂಸ್ ಆಗಿ ಪ್ರಸಾದದ ಒಂದು ಸಂದರ್ಭ ನಡೀತಾ ಇರ್ತದೆ, ಕುಕ್ಕಿಂಗ್ ನಡೀತಾ ಇರ್ತದೆ, ಪ್ರಸಾದ ವಿತರಣೆ ನಡೀತಾ ಇರ್ತದೆ. ಸೊ ಇಲ್ಲಿ ವಿಶೇಷ ಏನಂದ್ರೆ, ಎಲ್ಲರೂ ಯಾರ್ಯಾರು ಹೋಗಿದ್ದಾರೆ ಅಲ್ಲಿ ವಿಷಯ, ಅಲ್ಲಿ ಜಗನ್ನಾಥನ ಪ್ರಸಾದವನ್ನು ತಗೊಂಡಿರಬಹುದು. ಅಲ್ಲಿ ಆ ಎಲ್ಲ ಪ್ರಸಾದವನ್ನ ಮಿಕ್ಸ್ ಮಾಡ್ತಾರೆ. ನಮ್ಮೆಲ್ಲರಿಗೂ ಯಾವುದೇ ಫೆಸ್ಟಿವಲ್ ಹೋದ್ರೆ ನಾವು ನೋಡ್ತಾ ಇರ್ತೇವೆ ಏನೇನ್ ಪ್ರಸಾದ ಇದೆ ಅಂತ. ಎಲ್ಲಿ ಪನ್ನೀರ್ ಇದೆ, ಎಲ್ಲಿ ಗುಲಾಬ್ ಜಾಮೂನ್ ಇದೆ, ಎಲ್ಲಿ ರಸಗುಲ್ಲಾ ಇದೆ, ಎಲ್ಲಿ ಪುಲಾವ್ ಇದೆ, ಎಲ್ಲಿ ಪುರಿ ಇದೆ, ಪುರಿ ಕಡಿಮೆ ಆಗಿದೆಯಾ, ನಾವು ಚಿಂತನೆ ಮಾಡ್ತೇವೆ. ಅರೆ ನಾವು ಹೋಗ್ತಾ ಪುರಿ ಕಡಿಮೆ ಇದೆ, ಏನ್ ಮಾಡೋದು ಅಂತ. ಸೊ ಭಗವಂತನ ಪ್ರಸಾದ ಯಾವುದೇ ಪ್ರಸಾದ ಇದ್ರೂ ಅದು ಪವಿತ್ರ. ಅದಕ್ಕೆ ಅಲ್ಲಿ ನಮಗೆ ಕೊಡೋಕಿನ ಮೊದಲು ಏನ್ ಮಾಡ್ತಾರೆ, ಎಲ್ಲವನ್ನು ಮಿಕ್ಸ್ ಮಾಡ್ತಾರೆ. ರೈಸ್, ದಾಲ್, ಸಬ್ಜಿ ಎಲ್ಲವನ್ನ ಮಿಕ್ಸ್ ಮಾಡಿ ನಮಗೆ ಕೊಡ್ತಾರೆ. ಸೊ ಅದಕ್ಕೆ ಇಲ್ಲಿ ನಾವು ಯಾವುದೇ ಪ್ರಸಾದದಲ್ಲಿ ನಾವು ಭೇದವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೊದಲನೇ ಕಾರಣ ನಮಗೆ ಜಗನ್ನಾಥನ ಸಿಗೋದು ರಥಯಾತ್ರೆ ಮಹೋತ್ಸವ. ಎರಡನೇದು ಜಗನ್ನಾಥನ ವಿಶಿಷ್ಟ ಕಣ್ಣುಗಳು. ಮೂರನೆಯದು ಜಗನ್ನಾಥನ ಮಹಾಪ್ರಸಾದ. ಈ ಜಗನ್ನಾಥನ ಮಹಾಪ್ರಸಾದದ ಮಹಿಮೆ ಸ್ವಲ್ಪ ನಾವು ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಲೋಚನ್ ದಾಸ್ ಠಾಕೂರರು ಚೈತನ್ಯ ಮಂಗಲದಲ್ಲಿ ಹೇಳ್ತಾರೆ, ಒಂದ್ಸಾರಿ ನಾರದ ಮುನಿಯವರಿಗೆ ತುಂಬಾ ಇಚ್ಛೆ ಆಯಿತು ಭಗವಂತನ ಉಚ್ಚಿಷ್ಟವನ್ನು ತಿನ್ಬೇಕು ಅಂತ. ಅವರು ನಾರದರು ಲಕ್ಷ್ಮೀ ದೇವಿ ಬಳಿ ಹೋಗಿ ಕೆಲವೊಂದ್ಸಾರಿ ನಿವೇದನೆ ಇಡ್ತಾರೆ. ಸೊ ಆದ್ರೂ ಕೂಡ ಲಕ್ಷ್ಮೀ ದೇವಿ ಸ್ವಲ್ಪ ವಿಚಾರ ಮಾಡ್ತಾ ಇರ್ತಾರೆ, ಲಕ್ಷ್ಮೀ ದೇವಿ ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ಮತ್ತೊಂದ್ಸಾರಿ ನಾರದ ಮುನಿಯರು ಬಂದು ತಮ್ಮ ಇಚ್ಛೆಯನ್ನು ಪ್ರಕಟಣೆ ಮಾಡ್ತಾನೆ, ಸ್ವಲ್ಪ ಭಗವಂತನ ಸ್ವಲ್ಪ ಉಚ್ಚಿಷ್ಟವನ್ನು ಕೊಡಿ ಅಂತ. ಅದೇ ದಿವಸದ ಮೊದಲು ಭಗವಂತ ಹೇಳಿರ್ತಾನೆ ಲಕ್ಷ್ಮೀ ದೇವಿಯವರಿಗೆ, ಯಾರಿಗೂ ಕೂಡ ನೀನು ನನ್ನ ಉಚ್ಚಿಷ್ಟವನ್ನ ಕೊಡಕೂಡುದು ಅಂತ. ಹಾಗೆ ಲಕ್ಷ್ಮೀ ದೇವಿ ಕೂಡ ಭಗವಂತನ ಇಚ್ಛೆಯನ್ನ ಈಡೇರಿಸಲಿಕ್ಕೆ ಆಯ್ತು, ನಾನು ಯಾರಿಗೂ ನಿಮ್ಮ ಉಚ್ಚಿಷ್ಟವನ್ನು ಕೊಡೋದಿಲ್ಲ ಅಂತ. ಸೊ ಆ ದಿವಸ ನಾರದ ಮುನಿ ಬಂದು ಕೇಳ್ತಾರೆ. ಸೊ ಲಕ್ಷ್ಮೀ ದೇವಿಗೆ ಸ್ವಲ್ಪ ಏನಾಗ್ತದೆ, ಒಂದು ಪರಿಸ್ಥಿತಿ ಇಲ್ಲಿ ಒಂದ್ ಸೈಡ್ ಅಲ್ಲಿ ಭಗವಂತ ಕೊಡ್ಬೇಡ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಸೈಡ್ ಅಲ್ಲಿ ಅವರು ಭಗವಂತನ ಪರಮ ಭಕ್ತ ನಾರದ ಮುನಿ ಅವ್ರು ಕೇಳ್ತಾ ಇದ್ದಾರೆ ಏನ್ ಮಾಡ್ಬೇಕು ಅಂತ. ಅವಾಗ ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಲಕ್ಷ್ಮೀ ದೇವಿ ಚಿಂತೆಯಲ್ಲಿ ಇರ್ತಾಳೆ. ಆ ದಿವಸ ಭಗವಂತನ ಚರಣಕಮಲನ ಒತ್ತುವಾಗ, ಆಮೇಲೆ ಭಗವಂತನಿಗೆ ಪ್ರಸಾದವನ್ನು ಸರ್ವ್ ಮಾಡುವಾಗ ಲಕ್ಷ್ಮೀ ದೇವಿ ಮುಖಕ್ಕೆ ಮೊದಲ ಚಿಂತೆ ಇರ್ತದೆ. ಭಗವಂತ ಈ ಚಿಂತೆಯನ್ನ ನೋಡ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ನಾರಾಯಣ ಕೇಳ್ತಾರೆ, ಯಾಕೆ ಚಿಂತೆ ಇದೆಯಾ, ಯಾಕೆ ಚಿಂತೆ ಮಾಡ್ತಾ ಇದೆಯಾ ಅಂತ. ಲಕ್ಷ್ಮೀದೇವಿ ಹೇಳ್ತಾಳೆ, ನಾರದ ಮುನಿಯವರ ಇಚ್ಛೆ ಈ ತರ ಇದೆ, ಆದ್ರೆ ನಾನ್ ನಿಮಗೆ ವಚನ ಕೊಟ್ಟಿದ್ದೇನೆ, ನಿಮ್ಮ ಉಚ್ಚಿಷ್ಟವನ್ನು ಯಾರಿಗೂ ಕೊಡೋದಿಲ್ಲ ಅಂತ, ಏನ್ ಮಾಡ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಆ ಚಿಂತೆಯನ್ನು ದೂರ ಮಾಡ್ಲಿಕ್ಕೆ ಭಗವಂತ ಒಂದು ಉಪಾಯವನ್ನು ಕೊಡ್ತಾನೆ. ನೀನು ನನ್ನ ಪ್ರಸಾದವನ್ನು ಕೊಡ್ಬೋದು ಒಂದು ಸಮಯದಲ್ಲಿ, ಯಾವಾಗ ನಾನು ಬಲಕ್ಕೆ ಮತ್ತೆ ಎಡಕ್ಕೆ ತಿರುಗಿ ನೋಡ್ತಾ ಇರ್ತೇನೆ, ಅವಾಗ ನೀನು ನನ್ನ ತಟ್ಟೆಯನ್ನ ತಗೊಂಡು ಹೋಗ್ಬೋದು ಅಂತ ಭಗವಂತ ಈ ಉಪಾಯವನ್ನು ಕೊಡ್ತಾನೆ. ಸೊ ಅಲ್ಲಿ ಲಕ್ಷ್ಮೀದೇವಿ ಒಂದು ಪ್ಲಾನ್ ಅನ್ನು ಮಾಡ್ತಾಳೆ. ಲಕ್ಷ್ಮೀದೇವಿ ಗರುಡನನ್ನು ಕರೆದು ಹೇಳ್ತಾಳೆ, ಯಾವಾಗ ಭಗವಂತ ಪ್ರಸಾದ ತಗೊಳ್ತಾ ಇರ್ತಾರೆ ಅವಾಗ ನೀನೇನ್ ಮಾಡು, ಭಗವಂತನನ್ನ ಸೈಡ್ ಇಂದ ಕರಿ ಅಂತ. ಸೊ ಅವಾಗ ಲಕ್ಷ್ಮೀದೇವಿ ಭಗವಂತನಿಗೆ ಪ್ರಸಾದವನ್ನ ಸರ್ವ್ ಮಾಡ್ತಾ ಇರ್ತಾಳೆ. ಸೈಡಿಗೆ ನಿಂತು ಗರುಡದೇವ ಭಗವಂತನ ಹೆಸರನ್ನು ಕೂಗ್ತಾರೆ. ಸೊ ಆಗ ಭಗವಂತ ಈ ತರ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನೋಡ್ತಾರೆ. ಸೊ ತಕ್ಷಣ ಲಕ್ಷ್ಮೀದೇವಿ ಏನ್ ಮಾಡ್ತಾಳೆ, ಪ್ಲೇಟ್ ಅನ್ನ ತಗೊಂಡು ಹೋಗ್ತಾಳೆ. ಸೊ ಆ ಪ್ಲೇಟ್ ಅನ್ನ ಶ್ರೀ ನಾರದ ಮುನಿಯವರಿಗೆ ಕೊಡ್ತಾಳೆ. ನಾರದ ಮುನಿ ಆ ಉಚ್ಚಿಷ್ಟವನ್ನು ತಗೊಂಡು ಅತ್ಯಂತ ಆನಂದ ಭರಿತರಾಗಿ ಭಗವಂತನ ಲೀಲೆಗಳನ್ನು ಹಾಡ್ತಾ ಅವ್ರು ನೃತ್ಯವನ್ನು ಮಾಡ್ತಾ ಇರ್ತಾರೆ. ನೃತ್ಯವನ್ನು ಮಾಡ್ತಾ ಅವ್ರು ಬರ್ತಾರೆ
ಕೈಲಾಸದಲ್ಲಿ ಶಿವನ ಹತ್ರ ಬರ್ತಾರೆ. ಶಿವನು ನೋಡ್ತಾನೆ, ಈ ನನ್ನ ಮಿತ್ರ, ನನ್ನ ಬಂಧು ಯಾಕೆ ಎಷ್ಟೊಂದು ಆನಂದನಾಗಿದ್ದಾನೆ ಅಂತ ಕೇಳ್ತಾರೆ. ಯಾಕೆ ಎಷ್ಟೊಂದು ಆನಂದ, ಏನ್ ಕಾರಣ ಅಂತ ನಾರದ ಮುನಿ ಉತ್ತರವನ್ನು ಕೊಡ್ತಾರೆ. ನನಗೆ ಭಗವಂತನ ಉಚ್ಚಿಷ್ಟ ಸಿಕ್ತು, ಅದಕ್ಕೆ ನಾನು ಭಗವಂತನ ಕೃಪೆ ಸಿಕ್ತು, ಅದಕ್ಕೆ ನಾನು ಆನಂದನಾಗಿದ್ದೇನೆ ಅಂತ ಹೇಳ್ತಾರೆ. ಸೊ ಅವಾಗ ಶಿವ ಕೇಳ್ತಾನೆ, ಆದ್ರೆ ನನಗೆಲ್ಲಿದೆ? ನೀನ್ ನನ್ನ ಬಂಧು, ನನ್ನ ಮಿತ್ರ, ನಾವಿಬ್ಬರು ಸೇರಿ ಭಗವಂತನ ಲೀಲೆಯನ್ನು ಎಷ್ಟೋ ಕೀರ್ತನೆ ಮಾಡ್ತೇವೆ, ಆನಂದ ತಗೊಳ್ತೇವೆ, ಆದ್ರೆ ನನಗೆಲ್ಲಿ ಪ್ರಸಾದ ಇಲ್ಲ, ನನಗೂ ಕೂಡ ಪ್ರಸಾದ ಕೊಡು ಅಂತ. ಅವಾಗ ನಾರದ ಮುನಿ ಹೇಳಿದ್ರೆ, ಇಲ್ಲ, ನನ್ನ ಹತ್ರ ಪ್ರಸಾದ ಇಲ್ಲ ಅಂತ. ನಾನು ನಿನ್ನ ನೆನಪು ನನಗೆ ಬರ್ಲಿಲ್ಲ, ಅದಕ್ಕೆ ನಾನು ಒಬ್ಬನೇ ಸಂಪೂರ್ಣ ಪ್ರಸಾದವನ್ನ ಸ್ವೀಕಾರ ಮಾಡಿದ್ದೇನೆ, ನನ್ನ ಹತ್ರ ಇಲ್ಲ ಅಂತ. ಶಿವನು ಆಗ್ರಹ ಮಾಡ್ತಾನೆ, ಇರ್ಬೋದು ನೋಡು, ಸ್ವಲ್ಪ ನಿಮ್ಮ ಕೈಲಿ ನೋಡು, ಇರ್ಬೋದು ಅಂತ. ಇಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ಶಿವನ ಆಗ್ರಹದ ಮೇರೆಗೆ ನಾರದ ಮುನಿ ತನ್ನ ಕೈಲಿ ನೋಡಿದ್ರೆ ಅವರು ತಮ್ಮ ಉಗುರಿನ ಒಂದು ಭಾಗದಲ್ಲಿ ಒಂದು ಕಣ ಭಗವಂತನ ಪ್ರಸಾದ ಸಿಕ್ಕಾಕೊಂಡಿರ್ತಾರೆ. ಅವಾಗ ನಾರದ ಮುನಿ ಹೇಳ್ತಾರೆ, ಇದು ಒಂದು ಕಣ ಇದೆ, ಏನ್ ಮಾಡೋದು ಅಂತ. ಅಷ್ಟು ಸಾಕು ಮಾರಾಯ, ಕೊಡು ಅಂತ. ಶಿವ ಆ ಒಂದು ಕಣವನ್ನ ಸ್ವೀಕಾರ ಮಾಡಿ ಅವರು ಕೂಡ ಮದಮತ್ತರಾಗಿ ಹೋಗ್ಬಿಡ್ತಾರೆ ಭಗವಂತನ ಕೃಪೆಯಲ್ಲಿ. ಸೊ ಅವರು ಕೂಡ ಶಿವನ ನರ್ತನೆ ನೋಡ್ತಾರೆ. ನಿಮಗೆಲ್ಲ ಗುರುತು, ಶಿವ ಒಂದ್ ವೇಳೆ ನರ್ತನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಪ್ರಳಯದ ಭೀತಿ ಶುರು ಆಗ್ತದ. ಸೊ ಆ ತರ ಶಿವ ಆನಂದದಲ್ಲಿ ಭಗವಂತನ ಮಹಿಮೆಯನ್ನು ಹಾಡ್ತಾ ನರ್ತನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲ ಬ್ರಹ್ಮಾಂಡಗಳು ಅಲ್ಲೋಳಕಲ್ಲೋಳಾಗ ಶುರು ಆಗ್ತದೆ, ಪ್ರಳಯದ ಭೀತಿ ಶುರುವಾಗ್ತದೆ. ಸೊ ಅವಾಗ ಪಾರ್ವತಿ ಬರ್ತಾರೆ, ಏನಾಯ್ತು ನಿನಗೆ ಅಂತ. ಏನಾಯ್ತು ನಿನಗೆ, ಯಾಕೆ ಈ ತರ ನರ್ತನೆ ಮಾಡ್ತಾ, ಇನ್ನೂ ಪ್ರಳಯದ ಸಮಯ ಬಂದಿಲ್ಲ, ಇದು ಇವಾಗ 2026 ನಡೀತದೆ, ಇನ್ನೂ ಪ್ರಳಯದ ಸಮಯ ಬಂದಿಲ್ಲ, ಏನಾಯ್ತು ಕಾರಣ ಅಂತ. ಅವಾಗ ಶಿವಜಿ ಹೇಳ್ತಾರೆ, ನನಗೆ ಭಗವಂತನ ಉಚ್ಚಿಷ್ಟ ಸಿಕ್ತು, ಅದಕ್ಕೆ ನಾನು ಭಗವಂತನ ಮಹಾಪ್ರಸಾದ ಸಿಕ್ತು, ಅದಕ್ಕೆ ನನ್ನ ಭಗವಂತನ ಕೃಪೆ ನನಗೆ ಸಿಕ್ತು ಅಂತ, ಅದಕ್ಕೆ ನಾನು ನರ್ತನೆ ಮಾಡ್ತಾ ಇದ್ದೇನೆ. ಹಾಗಾದ್ರೆ ನನಗೆಲ್ಲಿ? ನಾನು ನಿನ್ನ ಅರ್ಧಾಂಗಿನಿ, ನಾನು ನಿನ್ನ ಹೆಂಡತಿ, ನಿನ್ನ ಕರ್ತವ್ಯ ನನಗೂ ಕೂಡ ಪ್ರಸಾದ ಕೊಡುವಂಥದ್ದು ನಿನ್ನ ಕರ್ತವ್ಯ, ನನಗೆಲ್ಲಿ ಪ್ರಸಾದ? ಶಿವ ಹೇಳ್ತಾನೆ, ನನ್ನ ಹತ್ರ ಇಲ್ಲ, ನನ್ನ ಹತ್ರ ಸ್ವಲ್ಪ ಸಿಕ್ಕಿತ್ತು, ಒಂದೇ ಕಣ ಸಿಕ್ಕಿತ್ತು, ಅದನ್ನ ನಾನು ಗ್ರಹಣ ಮಾಡಿದೆ ಅಂತ. ಸೊ ಪಾರ್ವತಿಯ ಒಂದು ರೂಪ ನಮಗೆಲ್ಲರಿಗೂ ಗುರುತು. ಪಾರ್ವತಿ ತುಂಬಾ ಕೋಪಗೊಳ್ತಾಳೆ. ಖಾಸಾಗಿ ನಮ್ಮ ಮಂಗಳೂರಲ್ಲಿ ಪಾರ್ವತಿಯ ಅನೇಕ ಮಂದಿರಗಳಿವೆ. ಸೊ ಈ ಪಾರ್ವತಿಯ ಈ ಮಾತೆಯ ಕೃಪೆಯಿಂದ ಭಗವಂತನ ಇಲ್ಲಿ ಬರ್ಲಿಕ್ಕೆ ಕಾರಣ. ಸೊ ಪಾರ್ವತಿ ಬಹಳ ಸಿಟ್ಟಿಗೆಳ್ತಾಳೆ. ಪಾರ್ವತಿಯ ಉಗ್ರ ಸ್ವರೂಪದಿಂದ ಅವಳು ಪೂರ್ಣ ಕೆಂಪಾಗ್ತಾಳೆ. ಆ ಒಂದು ಹೀಟಿಗೋಸ್ಕರ ಭಗವಂತನಿಗೆ ತುಂಬಾ ಚಿಂತೆ ಆಗ್ತದೆ, ಕೃಷ್ಣನಿಗೆ ತುಂಬಾ ಚಿಂತೆ ಆಗ್ತದೆ, ಏನಾಯ್ತು ಅಂತ. ಕೃಷ್ಣ ಬಂದು ಅಲ್ಲಿ ಪಾರ್ವತಿ ಕೇಳಿದ, ಏನಾಯ್ತು, ಏನ್ ಕಾರಣ ಅಂತ. ಅವಾಗ ಹೇಳ್ತಾರೆ, ನೀನು ಎಲ್ಲರಿಗೂ ಪ್ರಸಾದವನ್ನು ಕೊಟ್ಟಿದೀಯಾ, ನನಗೆ ಯಾಕೆ ಇಲ್ಲ ಅಂತ. ಆಯ್ತು ಮಾರಾಯ್ತಿ, ನಾನು ನಿನಗೆ ಕೊಡ್ತೇನೆ ಅಂತ. ಅವಾಗ ಪಾರ್ವತಿ ಹೇಳ್ತಾಳೆ, ಇಲ್ಲ, ನನಗೆ ಅಷ್ಟೇ ಅಲ್ಲ, ನನ್ನ ಎಲ್ಲರ ಮಕ್ಕಳಿಗೂ ಬೇಕು ಅಂತ. ಆಯ್ತು, ಎಲ್ಲರ ಮಕ್ಕಳಿಗೆ ಕೊಡ್ತೇನೆ ಅಂತ. ಇಲ್ಲ, ಮಕ್ಕಳಂದ್ರೆ ನನಗೆ ಕಾರ್ತಿಕೇಯ ಮತ್ತು ಗಣೇಶ ಅಲ್ಲ, ಈ ಭೌತಿಕ ಜಗತ್ತಲ್ಲಿ ಇರುವಂತ ಎಲ್ಲ ಜೀವಿಗಳು ಕೂಡ ನನ್ನ ಮಕ್ಕಳು. ಆ ಎಲ್ಲ ಮಕ್ಕಳಿಗೆ ಕೂಡ ನಿನ್ನ ಪ್ರಸಾದ ಬೇಕು, ಸಿಗ್ತಾ ಇರಬೇಕು ಅಂತ. ಅವಾಗ ಕೃಷ್ಣ ಹೇಳ್ದಾನೆ, ತಥಾಸ್ತು, ಆಯ್ತು, ನಿನ್ನ ಒಂದು ಇಚ್ಛೆಯನ್ನ ನಾನು ಪೂರ್ತಿ ಮಾಡ್ತೇನೆ ಅಂತ. ಅದಕ್ಕೆ ಭಗವಂತ ಈ ಜಗನ್ನಾಥಪುರಿಯಲ್ಲಿ ತಮ್ಮ ಪ್ರಸಾದವನ್ನು ವಿತರಣೆ ಮಾಡ್ತಾ ಇರ್ತಾರೆ, ಅವ್ರು ತಿಂತಾ ಇರ್ತಾರೆ. ಈ ಒಂದು ಲೀಲೆಯನ್ನ, ಈ ಒಂದು ಪಾರ್ವತಿಯ ಒಂದು ಇಚ್ಛೆಯನ್ನ ಪೂರ್ಣ ಮಾಡ್ಲಿಕ್ಕೆ. ಅದಕ್ಕೆ ಅಲ್ಲಿ ಭಗವಂತನ ಮಂದಿರದಲ್ಲಿ ಅವಾಗ ಪಾರ್ವತಿ ಕೇಳ್ತಾಳೆ, ಹಾಗಾದ್ರೆ ನೀನು ನನಗೆ ಕೃಪೆಯನ್ನು ಕೊಡ್ತಾ ಇದ್ದೀಯ, ಆದ್ರೆ ಶಿವಜಿ ನೀನು ಪನಿಷ್ಮೆಂಟ್ ಕೊಡ್ಬೇಕು ಅಂತ. ಶಿವಜಿ ನನ್ನ ಗಂಡ, ನನಗೆ ಪ್ರಸಾದನ ಕೊಡದೆ ಅವ್ರು ಪ್ರಸಾದ ತಗೊಂಡಿದ್ದಾರೆ, ಶಿವಜಿ ನೀನು ಪನಿಷ್ಮೆಂಟ್ ಮಾಡ್ಬೇಕು. ಆಯ್ತು ಅಂತ ಹೇಳ್ತಾರೆ. ಸೊ ಅದಕ್ಕೆ ಜಗನ್ನಾಥಪುರಿಯಲ್ಲಿ ವಿಶೇಷವಾಗಿ ನೀವು ಹೋಗಿ ಕೇಳಿ ನೋಡಿದ್ರೆ, ಅಲ್ಲಿ ವಿಮಲಾದೇವಿ ಅಂತ ಪಾರ್ವತಿ ವಾಸ ಮಾಡಿದ್ರೆ ಭಗವಂತನ ನಿಕಟದಲ್ಲಿ. ಹಾಗೆ ಶಿವಜಿ ಒಂದು ಪ್ರಾಂಗಣ ಬಿಟ್ಟು ಹೊರಗಡೆ ಅವರ ವಾಸ ಇದೆ. ಸೊ ಅದು ಶಿವಜಿಗೆ ಪನಿಷ್ಮೆಂಟ್. ಸೊ ಒಳಾಂಗಣದಲ್ಲಿ ಪಾರ್ವತಿ ಇದ್ದಾಳೆ ವಿಮಲಾದೇವಿಯಾಗಿ, ಸೊ ಹೊರಾಂಗಣದಲ್ಲಿ ಶಿವಜಿ ವಾಸ ಮಾಡ್ತಾ ಇರ್ತಾರೆ.
ಸೊ ಅದಕ್ಕೆ ನಮ್ಮ ಪರಂಪರೆಯಲ್ಲಿ ಭಕ್ತಿದಾನ್ ಸರಸ್ವತಿ ಮಹಾರಾಜವರ ಆ ಹೆಸರೇನು? ಹರೇ ಕೃಷ್ಣ. ವಿಮಲ ಪ್ರಸಾದ್. ಹಾ, ವಿಮಲ ಪ್ರಸಾದ್. ವಿಮಲ ಪ್ರಸಾದ್. ಅದೇ ಈ ಪಾರ್ವತಿ ಹೆಸರಲ್ಲಿ ಏನಿದೆ? ವಿಮಲಾದೇವಿ ಅಂತ ಹೆಸರಿದೆ. ಸೊ ಅದಕ್ಕೆ ಭಗವಂತನ ಏನೇ ಪ್ರಸಾದಲ್ಲಿ ಅರ್ಪಿತ ಆದ್ರೂ ಕೂಡ ಭಗವಂತನಿಂದ ಸ್ಟ್ರೇಟ್ ಆಗಿ ವಿಮಲಾದೇವಿಗೆ ಹೋಗ್ತದೆ. ಸೊ ವಿಮಲಾದೇವಿ ಯಾವಾಗ ಅದನ್ನ ಸ್ವೀಕಾರ ಮಾಡ್ತಾಳೆ, ಅಲ್ಲಿಂದ ಎಲ್ಲರಿಗೂ ಪ್ರಸಾದ ಸಿಗ್ತದೆ. ಸೊ ಅದಕ್ಕೆ ಭಕ್ತಿವಿನೋದ್ ಠಾಕೂರ್ ತಮ್ಮ ಮಗನ ಹೆಸರನ್ನ ವಿಮಲಾದೇವಿ ಪ್ರಸಾದ್ ಅಂತ, ಅದಕ್ಕೆ ವಿಮಲ ಪ್ರಸಾದ್ ಅಂತ ಅವ್ರ ಹೆಸರನ್ನಿಟ್ಟಿದ್ದಾರೆ. ಸೊ 4ನೇ ವಿಷಯ ಅಂದ್ರೆ ಭಗವಂತ ಎಲ್ಲರಿಂದ ಕೂಡ ಸೇವೆಯನ್ನ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಎಲ್ಲರಿಗೂ ಕೂಡ ಅಪ್ಪುಗೆಯನ್ನು ಕೊಡ್ತಾರೆ, ಎಲ್ಲರಿಂದ ಕೂಡ ಸೇವೆಯನ್ನ ಸ್ವೀಕಾರ ಮಾಡ್ತಾರೆ. ಸಾಮಾನ್ಯತಃ ನಮ್ಮ ಎಲ್ಲ ಮಂದಿರದಲ್ಲಿ ಎಲ್ಲರಿಗೂ ಕೂಡ ಸೇವೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗೆ ಇಲ್ಲಿ ಒಂದ್ ವೇಳೆ ನೀವು ಉಡುಪಿ ಮಂದಿರದಲ್ಲಿ ಹೋದ್ರೆ ನಿಮಗೆ ಸೇವೆ ಮಾಡುವಂತಹ ಅವಕಾಶ ಇಲ್ಲ. ಎಲ್ಲರಿಗೂ ಸೇವೆ ಮಾಡುವಂತ ಅವಕಾಶ ಇಲ್ಲ. ಬೇರೆ ಬೇರೆ ಮಂದಿರದಲ್ಲಿ, ಉಡುಪಿ ಯಾಕೆ ಬೇರೆ ಬೇರೆ ಮಂದಿರದಲ್ಲಿ ಕೂಡ ಎಲ್ಲಿ ಹೋದ್ರು ಕೂಡ ಅಲ್ಲಿ ನಮ್ಮ ಕುಲ, ಗೋತ್ರ, ಒಂದು ಪಾಂಡಿತ್ಯ, ಬ್ರಾಹ್ಮಣ ಬೇಕು, ಅದೆಲ್ಲ ನೀತಿ ನಿಯಮಗಳಿವೆ. ಆದ್ರೆ ಜಗನ್ನಾಥಪುರಿಯಲ್ಲಿ ಶಬರ್ ವರ್ಗದವರು ಭಗವಂತನ ಸೇವೆಯನ್ನು ಮಾಡ್ತಾರೆ, ಆಪ್ತ ಸೇವೆಯನ್ನ ಮಾಡ್ತಾರೆ, ನಿಕಟ ಸೇವೆಯನ್ನ ಮಾಡ್ತಾರೆ. ಯಾರು ಈ ಶಬರ ವರ್ಗದವರು? ಇವರು ಸಮಾಜದಿಂದ ದೂರ ಬಿದ್ದವರು, ಇವರೆಲ್ಲರನ್ನು ದೂರ ಬಿಟ್ಟಂತವರು. ಅವರಿಗೆ ಭಗವಂತ ಕೃಪೆಯನ್ನು ಕೊಡ್ಲಿಕ್ಕೆ ಅವರು ಅತಿ ನಿಕಟವಾಗಿ ಆಪ್ತ ಸೇವೆಯನ್ನ ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಸೊ ಇಲ್ಲಿ ಭಗವಂತ ಇಷ್ಟೊಂದು ಕರುಣಾಮಯಿ. ಯಾವಾಗ ಭಗವಂತ ರಥದಲ್ಲಿ ಆಲಿಂಗನ ಆಗ್ತಾನೆ, ರಥದಲ್ಲಿ ರಥಾರೂಢ ಆಗ್ತಾನೆ, ಆ ರಥಾರೂಢ ಆದ್ಮೇಲೆ ಕೆಲವೊಂದ್ಸರಿ ರಥಯಾತ್ರದಲ್ಲಿ ಭಗವಂತ ಮಧ್ಯದಲ್ಲಿ ನಿಂತ್ಕೊಳ್ತಾನೆ. ಸೊ ಆವಾಗ ಯಾರೇ ಕೂಡ ಭಗವಂತ ರಥದಲ್ಲಿ ಏರಬಹುದು, ಭಗವಂತನ ಆಲಿಂಗ ಮಾಡಬಹುದು. ನೋಡಿ ಎಷ್ಟೊಂದು ಕರುಣಾಮಯಿ. ಯಾವ್ದಾದ್ರು ಮಂದಿರದಲ್ಲಿ ಇದ್ದು ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಭಗವಂತನನ್ನ ಮುಟ್ಲಿಕ್ಕೆ, ಭಗವಂತನ ಆಲಿಂಗನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಜಗನ್ನಾಥ ಇಷ್ಟೊಂದು ಕರುಣಾಮಯಿ, ಇಷ್ಟೊಂದು ದಯಾಳು. ಯಾವುದೇ ಲಿಂಗ ಇಲ್ಲ, ಯಾವುದೇ ಭೇದ ಇಲ್ಲ, ಯಾವುದೇ ಮತ ಇಲ್ಲ, ಶುದ್ಧ ಅಶುದ್ಧಿ ಅಂತ ಒಂದು ವಿಚಾರ ಇಲ್ಲ. ಎಲ್ಲರಿಗೂ ಕೂಡ ಭಗವಂತ ತನ್ನ ಆಲಿಂಗವನ್ನು ಕೊಡ್ತಾನೆ. ಆಮೇಲೆ ಇಷ್ಟಾರ್ಥ ಸಿದ್ಧಿ ಪ್ರದಾಯಕ ಭಗವಂತ. ಇಲ್ಲಿ ವಿಶೇಷ ಅಂದ್ರೆ ಯಾವಾಗ ನೀವು ಭಗವಂತನ ಆಲಿಂಗನ ಒಂದು ನಿಮ್ಗ ಸಮಯ ಸಿಗ್ತದ, ಅವಾಗ ನೀವು ಒಂದೊಳ್ಳೆ ಭಗವಂತನ ಕಿವಿಯಲ್ಲಿ ಏನಾದ್ರೂ ನಿಮ್ಮ ಪ್ರಾರ್ಥನೆ ನಮ್ಮ ಹೇಳಿದ್ರೆ ಅದು 100% ನಿಮಗೆ ಭಗವಂತ ಕೃಪೆಯನ್ನು ಕೊಡ್ತಾನೆ. ಹಾಗೆ ನಮ್ಮ ಒಂದ್ಸಾರಿ ನಮ್ಮ ಮುಂಬೈ ಭಕ್ತರು, ಅವರಿಗೆ ಮಕ್ಕಳಾಗಿರ್ಲಿಲ್ಲ. ತುಂಬಾ ವರ್ಷದಿಂದ ಅನೇಕ ಮಾರ್ಗನವರು ಅವರು ಪ್ರಯತ್ನ ಮಾಡಿದ್ರು, ಔಷಧಿಯಿಂದ ಬೇರೆ ಬೇರೆ ಮಾರ್ಗದಿಂದ ಪ್ರಯತ್ನ ಮಾಡಿದ್ರು, ಅದೇ ಅವರಿಗೆ ಮಕ್ಕಳಾಗಿರಲಿಲ್ಲ. ಸೊ ಅವರು ಭಗವಂತನ ಒಂದು ಈ ವಿಷಯವನ್ನು ತಿಳ್ಕೊಂಡಿದ್ರು. ಒಂದ್ಸಾರಿ ರಥಯಾತ್ರದಲ್ಲಿ ಅವರು ಭಾಗವಾಗಿದ್ದಾಗ ಅವರಿಗೆ ಭಗವಂತನ ಆಲಿಂಗ ಮಾಡುವಂತ ಒಂದು ಅವಕಾಶ ಸಿಕ್ತು. ಸೊ ಆ ಅವಕಾಶದಲ್ಲಿ ಅವರು ಭಗವಂತನ ಕಿವಿಯಲ್ಲಿ ಭಗವಂತನಿಗೆ ತಮ್ಮ ನಿವೇದನವನ್ನು ಹೇಳಿದ್ರು, ನನಗೆ ಸಂತಾನ ಕೊಡುವಂತ. ಅದೇ ತಿಂಗಳು ಅವರ ಹೆಂಡತಿ ಒಂದು ಸುಂದರ ಮಗುವಿಗೆ ಜನ್ಮ ನೀಡಿದರು. ಅವರಿಗೆ ಆ ಮಗುವಿಗೆ ನೀಲಮಾಧವ ಅಂತ ಹೆಸರನ್ನಿಟ್ಟರು. ಸೊ ನೋಡಿ ಭಗವಂತ ಎಷ್ಟೊಂದು ದಯಾಳು. ಅಲ್ಲದೆ ಭಗವಂತ ಜಗನ್ನಾಥ ಅತಿ ಮಹಾಕಾಯವರದಲ್ಲಿ ದೈತ್ಯಾಕಾರದ ಮೂರ್ತಿ ಜಗನ್ನಾಥ. ಅವರನ್ನ ಹೊರಗೆ ತರೋದು ಅಷ್ಟು ಸುಲಭದ ಕಾರ್ಯ ಅಲ್ಲ. ಸೊ ಅವರನ್ನ ಹಗ್ಗದಿಂದ ಕಟ್ತಾರೆ, ಹಗ್ಗದಿಂದ ನಡಕೆ ಕಟ್ತಾರೆ, ಕುತ್ತಿಗೆ ಕಟ್ತಾರೆ, ಅವ್ರನ್ನ ಎಳಿತಾರೆ. ತಲೆ ಇಡ್ತಾರ, ಹುಡ್ಕ್ಯಾಡ್ತಾವ, ಆಮೇಲೆ ಸಾಲಿಗೆ ಹೋಗ್ತೇವೆ. ಸೊ ಅಷ್ಟಾದ್ರೂ ಕೂಡ ಭಗವಂತ ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಾನೆ, ಎಲ್ಲರನ್ನು ಆ ಎಲ್ಲ ಕಷ್ಟಗಳನ್ನು ಸಹಿಸ್ತಾನೆ. ಅದಕ್ಕೆ ಭಗವಂತ ಅತಿ ದಯಾಳ ವ್ಯಕ್ತಿ. ಸೊ ನಾವು ರಥಯಾತ್ರ ಜಗನ್ನಾಥನ ಒಂದು ರಥಯಾತ್ರಾ ಮಹೋತ್ಸವ ಬಗ್ಗೆ ಕೇಳಿದ್ದೇವೆ, ಜಗನ್ನಾಥನ ವಿಶಿಷ್ಟ ಕಣ್ಣುಗಳ ಬಗ್ಗೆ ಕೇಳಿದ್ದೇವೆ, ಜಗನ್ನಾಥನ ಒಂದು ಮಹಾಪ್ರಸಾದ ಬಗ್ಗೆ ಕೇಳಿದ್ದೇವೆ, ಜಗನ್ನಾಥನ
ಸೇವೆ ಬಗ್ಗೆ ಕೇಳಿದ್ದೇವೆ. ಮತ್ತೆ ಇಲ್ಲಿ 5ನೇ ವಿಶೇಷ ಅಂದ್ರೆ ಜಗನ್ನಾಥನ ಅನೇಕ ಸುಂದರ ಲೀಲೆಗಳು. ಅದರಲ್ಲಿ ಕೆಲವು ಲೀಲೆಗಳನ್ನ ನಾವು ವರ್ಣನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ, ಕೇಳಲಿಕ್ಕೆ ಪ್ರಯತ್ನ ಮಾಡೋಣ. ಮುಖ್ಯತಃ ಈ ಎಲ್ಲ ಲೀಲೆಗಳನ್ನ 3 ವಿಧಗಳಾಗಿ ನಾವು ನಮ್ಮ ಆಚಾರ್ಯರ ಬಗ್ಗೆ ವಿಂಗಡಣೆ ಮಾಡ್ತಾರೆ. ಒಂದು ಆ ನಮ್ಮ ಅಹಂಕಾರವನ್ನು ಭಂಗ ಮಾಡುವಂತ ಲೀಲೆ. ಎರಡನೇದು ಪತಿತ ಪಾವನ ಲೀಲೆ. ಮೂರನೇದು ಭಕ್ತ ಮನರಂಜನ ಲೀಲೆ. ಒಂದನೇ ಭಗವಂತ ಅನೇಕ ಲೀಲೆಗಳನ್ನು ಮಾಡ್ತಾರೆ. ಆ ಲೀಲೆಗಳಲ್ಲಿ ಯಾವ ತರ ಭಕ್ತರ ಒಂದು ಅಹಂಕಾರವನ್ನು ದೂರ ಮಾಡ್ತಾರೆ ನಾವು ನೋಡೋಣ. ಈ 3 ಲೀಲೆಗಳಲ್ಲಿ ಗರ್ಜಭಂಗನ ಲೀಲೆ, ಪತಿತ ಪಾವನ ಲೀಲೆ, ಭಕ್ತ ಮನರಂಜನೆ ಲೀಲೆ, ಈ 3ರಲ್ಲಿ ಯಾವ್ದನ್ನು ನೀವು ಕೇಳಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇಷ್ಟಪಡ್ತೀರಾ ಮೊದಲು? ಭಕ್ತರ ಬಗ್ಗೆ ಪ್ರಭು. ಆ ಭಕ್ತರ ಬಗ್ಗೆ. ಭಕ್ತ ಮನರಂಜನೆ ಲೀಲೆ. ಆದ್ರೆ ನಾವು ಒಂದು ಕ್ರಮ ಹೋಗೋಣ. ಮೊದಲು ನಾವು ಕೆಲವು ಪ್ರಭುಜಿ ಪತಿತ ಪಾವನ ಆಗ್ಬೇಕು ಮೊದಲು. ಕರೆಕ್ಟ್. ಆದ್ರೆ ಪತಿತ ಪಾವನಕ್ಕಿಂತ ಮೊದಲು ನಮ್ಮ ಒಂದು ಅಹಂಕಾರವನ್ನು ನಾವು ದೂರ ಮಾಡ್ಬೇಕಲ್ಲ. ನಮ್ಮ ಒಂದು ಮನಸ್ಸಿನಲ್ಲಿರುವಂತಹ ಅಹಂಕಾರವನ್ನ ದೂರ ಮಾಡ್ಬೇಕು. ಅದು ಯಾವ ತರ ಭಗವಂತ ನಮ್ಮ ಅಹಂಕಾರವನ್ನು ದೂರ ಮಾಡಿದ್ರೆ ಅದನ್ನ ಸ್ವಲ್ಪ ನೋಡೋಣ. ಒಂದೆರಡು ಕ್ರಿಯೆಗಳ ಮುಖಾಂತರ ನೋಡೋಣ. ಆಮೇಲೆ ಪತಿತ ಪಾವನ ಲೀಲೆ ಮತ್ತು ಭಕ್ತ ಮನೋರಂಜನೆಯನ್ನು ನೋಡೋಣ. ಸೊ ಒಂದ್ಸಾರಿ ಭಗವಂತನ ಧಾಮಕ್ಕೆ ಜಗನ್ನಾಥಪುರಿಗೆ ಒಬ್ಬ ಜಗತ್ ಸೇಠ್ ಅಂತ ಒಬ್ಬ ಅಹಂಕಾರಿ ವ್ಯಕ್ತಿ, ಬಹಳ ಧನಿ ವ್ಯಕ್ತಿ ಹೋಗ್ತಾರೆ. 1 ಲಕ್ಷ ಆ ಸಮಯದಲ್ಲಿ ಎಷ್ಟೋ ವರ್ಷಗಳ ಪೂರ್ವದಲ್ಲಿ 1 ಲಕ್ಷ ದುಡ್ಡನ್ನು ಅವ್ರು ತಗೊಂಡು ಹೋಗ್ತಾರೆ. ಅವ್ರು ಹೋಗಿ ಅಲ್ಲಿ ಮುಖ್ಯ ಪೂಜಾರಿ ಹೇಳ್ತಾರೆ, ಅಹಂಕಾರದ ಸವಾಲನ್ನು ಕೊಡ್ತಾರೆ. ನನ್ನ ಬಳಿ ಅಪಾರ ಸಂಪತ್ತಿದೆ. ನಾನು ಕೇಳಿದ್ದೇನೆ, ಜಗನ್ನಾಥ ಇಡೀ ಜಗತ್ತಿಗೆ ಒಬ್ಬ ನಾಥ ಅಂತ ಕೇಳಿದ್ದೇನೆ. ನಾನು ಸವಾಲನ್ನು ಹಾಕ್ತಾ ಇದ್ದೇನೆ, ಈ ನಿಮ್ಮ ಜಗನ್ನಾಥನ ಕೇಳಿ ಈ ಎಲ್ಲ ಹಣವನ್ನ ಒಂದೇ ದಿವಸದಲ್ಲಿ ಖರ್ಚು ಮಾಡಬೇಕು. ನಿಮ್ಮ ಜಗನ್ನಾಥನಿಗೆ ಆಗ್ತಾ ಇದೆಯಾ ಅಂತ. ಜಗನ್ನಾಥನ ಎಲ್ಲ ಇಡೀ ದಿನದ ಖರ್ಚನ್ನು ನಾನು ಭರಿಸಬಲ್ಲೆ, ಆದ್ರೆ ಒಂದು ಷರತ್ತು, ಈ 1 ಲಕ್ಷವನ್ನ ಒಂದೇ ದಿವಸದಲ್ಲಿ ಖರ್ಚು ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆ ಸಮಯದಲ್ಲಿ ಇಷ್ಟೊಂದು ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ಪೂಜಾರಿ ಹೇಳ್ತಾರೆ, ಎಷ್ಟು ನಮಗೆ ಸಾಧ್ಯ ಇಲ್ಲ ಅಂತ. ದೇವಸ್ಥಾನದವರು ನಿರಾಕರಣೆ ಮಾಡ್ತಾರೆ. ಇದರ ವ್ಯಕ್ತಿ ನಮ್ಮ ರಾಧಾಗೊಂಜ ಮಂದಿರಿಗೆ ಬಂದ್ರೆ ಬಹಳ ಒಳ್ಳೇದಾಗ್ತದೆ. ಸೊ ದೇವಸ್ಥಾನದ ಪೂಜಾರಿಗಳು ಈ ಅಹಂಕಾರ ಮಾತುಗಳು ಕೇಳಿ ಭಗವಂತನಿಗೆ ಒಬ್ಬ ಹಣದ ಅವಶ್ಯಕತೆ ಇಲ್ಲ, ಇದು ನಿರಾಕರಣೆ ಮಾಡ್ತಾರೆ. ಆದ್ರೆ ಈ ವರ್ತಕ ಹಠವನ್ನು ತೋರಿಸ್ತಾನೆ, ಇಲ್ಲ, ನಿಮ್ಮ ದೇವರಿಗೆ ಶಕ್ತಿ ಇದ್ರೆ ನನ್ನ ಸಂಪತ್ತನ್ನು ಖಾಲಿ ಮಾಡಿ ತೋರಿಸ್ಲಿ ಅಂತ. ಸೊ ಏನ್ ಮಾಡೋದು? ಅರ್ಚಕರು ಭಗವಂತನ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಕನಸಿನ ಆ ದಿವಸ ಭಗವಂತನ ಪ್ರಾಂಗಣದ ಮುಖ್ಯ ದ್ವಾರ ಇದೆ, ಅಲ್ಲಿ ಮುಖ್ಯ ಪೂಜಾರಿ ಮಲ್ಕೊಳ್ತಾರೆ. ಭಗವಂತನ ಪ್ರಾರ್ಥನೆ ಮಾಡ್ತಾ ಮಲ್ಕೊಳ್ತಾರೆ, ಭಗವಂತ ನೀನೇ ದಾರಿ ತೋರಿಸುವಂತ. ಸೊ ಆ ದಿವಸ ಕನಸಿನಲ್ಲಿ ಭಗವಂತ ಬಂದು ಹೇಳ್ತಾನೆ, ನಾಳೆ ನನಗೆ ಒಂದು ವಿಳ್ಯದೆನ್ನ ಆ ವ್ಯಾಪಾರಿಗೆ ಹೋಗಿ ಹೇಳು, ಅವನು ಕೇವಲ ಒಂದು ವಿಳ್ಯದಲ್ಲಿ ನನಗೆ ಅರ್ಪಣೆ ಮಾಡ್ಲಿಕ್ಕೆ ಹೇಳು ಅಂತ. ಯಾವ ಪೂಜಾರಿ ಕೇಳ್ತಾರೆ, ಯಾವ್ದು ವಿಳ್ಯದಲ್ಲಿ? ಅದು ಎಷ್ಟು? ಒಂದು ಕಾಸು ಕೂಡ ಆಗೋದಿಲ್ಲ. ಅಲ್ಲಿ ಭಗವಂತ ಹೇಳ್ತಾನೆ, ಕೇಳು ನಾನು ಏನ್ ಹೇಳ್ತಾ ಇದ್ದೇನೆ ಮೊದಲು. ಆ ವಿಳ್ಯದಲ್ಲಿ ಇಲ್ಲಿ ಒಂದು ಪೇಸ್ಟ್ ಅನ್ನು ಹಚ್ಚಬೇಕು. ಯಾವ ಪೇಸ್ಟು? ಸಾಮಾನ್ಯತಃ ನಾವು ಈ ಎಲೆಯಲ್ಲಿ ನಾವು ಅಡಿಕೆ ಮತ್ತು ಬೇರೆ ವಸ್ತುಗಳನ್ನು ಹಾಕಿ ತಿಂತೇವೆ. ಭಕ್ತರು ತಿನ್ನೋದಿಲ್ಲ, ಬೇರೆ ಜನಸಾಮಾನ್ಯರು ತಿಂತಾರೆ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾನೆ, ವಿಳ್ಯದೆಲೆಯಲ್ಲಿ ಒಂದು ವಿಶೇಷ ಪೇಸ್ಟ್ ಅನ್ನು ಹಾಕ್ಬೇಕು ಅಂತ. ಯಾವ್ದು ಪೇಸ್ಟ್ ಅದು? ಹೇಳ್ತಾನೆ, ಆನೆಯ ಹಣೆಯ ರತ್ನ. ಹಣೆಯಲ್ಲಿ ಒಂದು ರತ್ನ ಇರ್ತದ, ವಿಶೇಷ ರತ್ನ ಇರ್ತದ. ಆ ರತ್ನವನ್ನು ತೆಗೆದು ಅದನ್ನ ಪೇಸ್ಟ್ ಮಾಡಿ ಆ ವಿಳ್ಯದಲ್ಲಿ ಹಾಕಿ ನನಗೆ ತಂದು ಕೊಡ್ಬೇಕು ಅಂತ ಹೇಳೋನ್ಗೆ. ಈ ಹಣೆಯಲ್ಲಿ ರತ್ನ ಸಿಗಲಿಕ್ಕೆ ಎಷ್ಟೋ ಸಾವಿರ ಆನೆಯನ್ನು ಕೊಲ್ಲಬೇಕಾಗ್ತದೆ. ಎಲ್ಲ ಆನೆಯಲ್ಲಿ ಕೂಡ ಈ ವಿಶೇಷ ರತ್ನ ಸಿಗೋದಿಲ್ಲ, ಹಣೆಯಲ್ಲಿ ವಿಶೇಷ ರತ್ನ ಸಿಗೋದಿಲ್ಲ.
ಆ ಆ ವಿಶೇಷ ರತ್ನ ತೆಗಿಬೇಕಾದ್ರೆ ಆ ಆನೆಯನ್ನು ಕೊಲ್ಲೇಬೇಕು. ಯಾಕಂದ್ರೆ ಅದು ಒಳಗಡೆ ಇರೋದು, ಸ್ಕಲ್ಲಲ್ಲಿ ಒಳಗಡೆ ಇರೋದು. ಸೊ ಈ ಈ ಒಂದು ಇಚ್ಛೆಯನ್ನ ಆ ನಮ್ಮ ಪೂಜಾರಿ ಆ ಧನಿ ವ್ಯಕ್ತಿಗೆ ಹೇಳ್ತಾರೆ, ಇದು ಭಗವಂತನ ಇಚ್ಛೆ, ಒಂದು ಸಿಂಪಲ್ ರಿಕ್ವೈರ್ಮೆಂಟ್ ಏನು ವೀಳ್ಯದೆಲೆ ಮತ್ತೆ ಈ ಪೇಸ್ಟ್ ಅಂತ ತಂದು ಕೊಡು ಅಂತ. ಅವಾಗ ಹೇಳ್ತಾನೆ, ಇದು ಸಾಧ್ಯ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾನೆ. ನನ್ನ ಹತ್ರ ಇರೋದು ಎಷ್ಟೇ ದುಡ್ಡು, ಈ ಪೇಸ್ಟ್ ಅನ್ನು ತರ್ಲಿಕ್ಕೆ ಎಷ್ಟೋ ಆನೆಗಳನ್ನ ನಾನು ಕೊಲ್ಬೇಕಾಗ್ತದ, ಅದು ಕೂಡ ಸಾಧ್ಯ ಇಲ್ಲ. ಆನೆಯಲ್ಲಿ ಕೊಂದ್ರು ಕೂಡ ಅದಲ್ಲಿ ಆ ಮಣಿಯ ಒಂದು ರತ್ನ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸೋದಿಲ್ಲ. ಸೊ ನನ್ನಿಂದ ದೊಡ್ಡ ತಪ್ಪಾಗಿದೆ, ನನ್ನನ್ನು ಭಗವಂತನಿಗೆ ಕೇಳಿ ನನ್ನ ಕ್ಷಮಿಸ್ಲಿಕ್ಕೆ ಅಂತ. ಸೊ ಅವಾಗ ಭಗವಂತ ಅವನಿಗೆ ಕ್ಷಮೆ ಮಾಡಿ ಅವನಿಗೆ ಕೃಪೆಯನ್ನು ಕೊಡ್ತಾನೆ. ಸೊ ಇನ್ನೊಬ್ಬ ಕಾಶ್ಮೀರದ ಅತ್ಯಂತ ಶ್ರೇಷ್ಠ ಜ್ಞಾನಿ, ತರ್ಕಶಾಸ್ತ್ರ ಪಂಡಿತ. ಶಾಸ್ತ್ರದಲ್ಲಿ ಉಲ್ಲೇಖ ಇದೆ, ಯಾರು ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತಾರೆ ಅವರಿಗೆ ಭಗವಂತ ಏನ್ ಕೊಡ್ತಾನೆ, ಈ ಸಂಸಾರದಿಂದ ಮುಕ್ತಿಯನ್ನು ಕೊಡ್ತಾನೆ ಅಂತ. ಸೊ ಅವ್ರಿಗೆ ಆ ಒಂದು ವಿಷಯದಲ್ಲಿ ಅಷ್ಟೊಂದು ಏನ್ ಹೇಳ್ಬೇಕು, ಆಸೆ, ಇದು ಅದು ಸರಿ ಅಂತ ಅನಿಸ್ಲಿಲ್ಲ ಅವ್ರಿಗೆ. ಅದರಲ್ಲಿ ಏನೋ ದೋಷ ಇದೆ ಇದರಲ್ಲಿ, ಕೇವಲ ದರ್ಶನದಿಂದ ಹೇಗೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ, ಮುಕ್ತಿ ಸಿಗಲಿಕ್ಕೆ ಸಾಧ್ಯ ಅಂತ ಅವರಲ್ಲಿ ಸೊ ಇದನ್ನ ನಾನು ಚೆಕ್ ಮಾಡಬೇಕು. ಸೊ ಅವರು ಅವ್ರ ಹೆಸರು ಉದಯನ ಆಚಾರ್ಯ ಅಂತ. ಉದಯನ ಆಚಾರ್ಯ ಜಗನ್ನಾಥಪುರಿಗೆ ಬರ್ತಾರೆ, ಬಂದು ಜಗನ್ನಾಥನ ದರ್ಶನಕ್ಕೆ ಇಚ್ಛೆಯನ್ನು ಪಡ್ತಾರೆ. ಸೊ ಅವರಲ್ಲಿ ಮೊದಲನೇದು, ಅವರಿಗೆ ಶಾಸ್ತ್ರದಲ್ಲಿ ವಿಶ್ವಾಸ ಇಲ್ಲ, ಶಾಸ್ತ್ರದಲ್ಲಿ ಹೇಳಿರುವಂತ ಒಂದು ಭಗವಂತನ ಗುಣದ ಬಗ್ಗೆ ಎಲ್ಲ, ಅವರ ಮಹತ್ವದ ಬಗ್ಗೆ ವಿಶ್ವಾಸ ಇಲ್ಲ. ಸೊ ಯಾವಾಗ ಉದಯನ ಆಚಾರ್ಯ ಮಂದಿರಕ್ಕೆ ಬರ್ತಾರೆ, ತಕ್ಷಣ ಜಗನ್ನಾಥನ ಮಂದಿರ ಮುಚ್ಕೊಂಡು ಬಿಡ್ತಾರೆ. ಸೊ ಉದಯನ ಆಚಾರ್ಯ ಪ್ರಯತ್ನ ಮಾಡ್ತಾರೆ, ದರ್ಶನ ಬೇಕು ಅಂತ, ಆದ್ರೆ ಮಂದಿರದ ಒಂದು ದ್ವಾರ ಮುಚ್ಕೊಂಡು ಬಿಡ್ತದೆ ತನ್ನಷ್ಟು ತಾನೇ. ಅರ್ಚಕರು ಹೋಗಿ ಕೇಳಿದ್ರೆ, ಯಾಕೆ ಮಂದಿರ ಮುಚ್ಚಿದೆ ನೀನು ಅಂತ. ಅವಾಗೆ ಜಗನ್ನಾಥ್ ಹೇಳ್ತಾರೆ, ನನ್ನ ದರ್ಶನಕ್ಕೆ ಒಬ್ಬ ಅಹಂಕಾರಿ ವ್ಯಕ್ತಿ ಬಂದಿದ್ದಾನೆ, ಅವನ ಹೆಸರು ಉದಯನ ಆಚಾರ್ಯ. ಅವನು ಎಲ್ಲಿವರೆಗೆ ಇಲ್ಲಿ ಜಗನ್ನಾಥಪುರಿಂದ ಹೊರಗಡೆ ಹೋಗೋದಿಲ್ಲೋ ಅಲ್ಲಿವರೆಗೆ ನಾನು ನನ್ನ ಮಂದಿರನ್ನ ತೆಗೆಯೋದಿಲ್ಲ ಅಂತ ಹೋಗಿ ಅವನಿಗೆ ಹೇಳುವಂತ. ಸೊ ಅವಾಗ ಅರ್ಚಕರು ಹೊರಗಡೆ ಬಂದು ಹೇಳ್ತಾರೆ, ಕೂಗ್ತಾರೆ, ಉದಯನ ಆಚಾರ್ಯ ಯಾರು ಇಲ್ಲಿ ಅಂತ. ಸೊ ಒಬ್ಬ ವ್ಯಕ್ತಿ ದೂರಿಂದ ನಾನು ಅಂತ ಕೈ ತೋರಿಸ್ತಾನೆ, ನಾನು ಉದಯನಾಚಾರ್ಯ ಒಂದು ಗರ್ವ ಬರ್ತದ, ನನ್ನನ್ನು ಎಷ್ಟು ಜನರು ಇದ್ರು ಕೂಡ ನನ್ನ ಹೆಸರನ್ನು ಕರೀತಿದ್ದಾರೆ ಅಂತ. ಅವನು ಮತ್ತಷ್ಟು ಗರ್ವ ಬರ್ತದೆ. ಅವ್ರು ಕರೀತಾರೆ, ನಿಮಗೆ ಒಂದು ವಿಶೇಷ ಸಂದೇಶ ಇದೆ, ಭಗವಂತ ಹೇಳಿದಾನೆ, ಬನ್ನಿ ಇಲ್ಲಿ ಅಂತ ನಿಮ್ ಕಿವಿಯಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಆದ್ರೆ ಅವ್ನು ಹೇಳ್ತಾರೆ, ಇಲ್ಲ, ಅದು ವಿಶೇಷ ಇರ್ಬೋದು, ಒಳ್ಳೆಯ ವಿಶೇಷ ಇರ್ಬೋದು, ಎಲ್ಲರಿಗೂ ತಿಳಿಬೇಕು ನನ್ನ ಮಹತ್ವ, ಅದಕ್ಕೆ ನೀವು ಜೋರಾಗಿ ಹೇಳಿ ಎಲ್ಲರಿಗೂ ಅಂತ ಹೇಳಿ. ಅವಾಗೆ ಅದು ನಿಮಗೆ ಇಚ್ಛೆ ಇದ್ರೆ ನಾನು ಜೋರಾಗಿ ಹೇಳ್ತೀನಿ ಅಂತ ಅವಾಗ ಹೇಳ್ತಾರೆ ನಮ್ಮ ಅರ್ಚಕರು, ನೀವು ಎಲ್ಲಿವರೆಗೂ ಈ ಜಗನ್ನಾಥಪುರಲ್ಲಿ ಇದ್ದೀರಿ ಅಲ್ಲಿವರೆಗೆ ಭಗವಂತ ಹೇಳ್ತಾನೆ ತಮ್ಮ ಮಂದಿರದ ಬಾಗಿಲನ್ನು ತೊರೆಯೋದಿಲ್ಲ ಅಂತ, ನೀವು ತ್ವರಿತವಾಗಿ ಇಲ್ಲಿಂದ ಬಿಟ್ಟು ಹೋಗಿ, ಜಗನ್ನಾಥನ ಪುರಿಯನ್ನು ಬಿಟ್ಟು ಹೋಗಿ ಅಂತ. ಅವಾಗ ಅವನಿಗೆ ಇಮಿಡಿಯೇಟ್ ಆಗಿ ತನ್ನ ಒಂದು ಗರ್ವದ ಭಂಗ ಆಗ್ತದೆ, ಅಹಂಕಾರ ನುಚ್ಚು ನೂರಾಗ್ತದೆ, ಭಗವಂತನ ಮಹಾನತೆಯನ್ನು ಅವನು ತಿಳ್ಕೊಳ್ತಾನೆ. ಅವನ ಕಣ್ಣಲ್ಲಿ ಕಣ್ಣೀರು ಬರ್ತದೆ, ಅವನು ಶರಣಾಗತನಾಗ್ತಾನೆ. ನನ್ನ ತಪ್ಪನ ಅರಿವಾಗಿದೆ, ನನ್ನ ಪಾಂಡಿತ್ಯದ ಗರ್ವ ನನಗೆ ಭಂಗ ಆಗೋಗಿದೆ, ಅದಕ್ಕೆ ನಮ್ಮ ವೇದೇಶ ದುರ್ಲಭಂ ಅದುರ್ಲಭಂ ಆತ್ಮಭಕ್ತು. ನಮ್ಮ ವೇದಗಳ ಪಾಂಡಿತ್ಯದಿಂದ ನಾವು ಭಗವಂತನನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಕ್ತಿಯಿಂದ ಭಗವಂತನ ಪಡಲಿಕ್ಕೆ ನಮಗೆ ಸಾಧ್ಯ. ಸೊ ಮೂರನೇ ವ್ಯಕ್ತಿ ಸುದರ್ಶನ್ ಚಕ್ರ ಕೂಡ ಹೆಮ್ಮೆ ಆಗ್ತವೆ, ಅವ್ರಿಗೂ ಕೂಡ ಕೆಲವೊಂದ್ಸರಿ ಗರ್ವ ಆಗ್ತವೆ. ಸೊ ಇದನ್ನ ಭಗವಂತ ನೋಡ್ತಾನೆ. ಯಾಕಂದ್ರೆ ಸುದರ್ಶನ್ ಚಕ್ರ ಅಂದ್ಕೊಳ್ತದೆ, ನಾನು ಭಗವಂತನ ರಕ್ಷಣೆ ಮಾಡ್ತೀನಿ ಅಂತ, ನಾನು ಭಗವಂತನ ಬಲಗೈಯಲ್ಲಿ ಇರ್ತೀನಿ ಯಾವಾಗಲೂ ಅಂತ, ನಾನು ಭಗವಂತನ ನಿಕಟದಲ್ಲಿ ಯಾವಾಗಲೂ ಇರ್ತೀನಿ. ಸೊ ನಾನು ಎಷ್ಟೊಂದು ಮಹಾನ್ ಭಕ್ತ ಅಂತ ಸುದರ್ಶನ್ ಚಕ್ರ ತನ್ನಷ್ಟೇ ತಾನೇ ತಿಳ್ಕೊಳ್ಳಿಕ್ ಪ್ರಯತ್ನ ಅಂದ್ಕೊಳ್ತಾರೆ. ಅವ್ರಿಗೆ
ಮನಸ್ಸಿನಲ್ಲಿ ಸ್ವಲ್ಪ ಗರ್ವ ಬರ್ತದೆ. ಇದನ್ನ ಜಗನ್ನಾಥರು ಜಗನ್ನಾಥರು ತಿಳಿದುಕೊಳ್ತಾರೆ. ಈ ಅಹಂಕಾರವನ್ನು ದೂರ ಮಾಡಬೇಕು ನನ್ನ ಭಕ್ತನದಲ್ಲಿ ಅಂತ ಅವರು ಒಂದು ಯೋಜನೆಯನ್ನು ಮಾಡ್ತಾರೆ. ಸುದರ್ಶನ್ ಚಕ್ರ ಹೇಳ್ತಾರೆ, ನೀನು ಹೋಗಿ ನನ್ನ ಒಂದು ಮಹಾನ್ ಭಕ್ತ ಇದ್ದಾರೆ ಸೌತ್ ಇಂಡಿಯಾ ಸಮುದ್ರದಲ್ಲಿ ದಂಡೆಯಲ್ಲಿ ಕೂತು ನನ್ನ ಜಪನ್ ಮಾಡ್ತಾ ಇದ್ರೆ, ನನ್ನ ನಾಮಸ್ಮರಣೆ ಮಾಡಿದ ಅವ್ರನ್ನ ಕರ್ಕೊಂಡು ಬಾ ಅಂತ. ಅವ್ರ ಹೆಸರು ಹನುಮಂತ. ಅವ್ರ ನೀನು ಕರೆದುಕೊಂಡು ಬಾ ಅಂತ. ಓ, ಸುದರ್ಶನ್ ಕೇಳಿದ್ರೆ ಇವ್ರು ನನಗಿಂತ ದೊಡ್ಡ ಭಕ್ತರ? ಹೌದು, ನಿನಗಿಂತ ದೊಡ್ಡ ಭಕ್ತರು, ಅವ್ರು ಹೋಗಿ ಕರ್ಕೊಂಡು ಬಾ ಅಂತ. ಆವಾಗ ಭಗವಂತನ ಇಚ್ಛೆ ಮೇರೆಗೆ ಸುದರ್ಶನ ಚಕ್ರ ಈ ಹನುಮಂತನನ್ನ ಕರ್ಲಿಕ್ಕೆ ಹೋಗ್ತಾರೆ. ಅವ್ರು ಹೇಳು, ನಿನ್ನ ರಾಮಚಂದ್ರ ಜಗನ್ನಾಥ ರೂಪದಲ್ಲಿ ಕರೀತಾ ಇದ್ದಾರೆ ಅಂತ ಹೇಳುವಂತ. ಯಾವಾಗ ಈ ಸುದರ್ಶನ ಚಕ್ರದಿಂದ ರಾಮನ ಒಂದು ಹೆಸರನ್ನು ಕೇಳ್ತಾರೆ, ಸಡನ್ ಆಗಿ ಈ ಹನುಮಂತ ಬಹಳ ಉತ್ಸುಕನಾಗ್ತಾನೆ ಕೇಳಲಿಕ್ಕೆ. ಹನುಮಂತನ ಸುದರ್ಶನ ಚಕ್ರ ಒಂದು ಸಂದೇಶವನ್ನು ಕೊಡ್ತಾರೆ. ಜಗನ್ನಾಥ ಕೂಡ ಸ್ವಯಂ ರಾಮನೇ. ಸೊ ರಾಮ ನಿಮ್ಮನ್ನು ಕರೀತಾ ಇದ್ದಾರೆ ಜಗನ್ನಾಥ ರೂಪದಲ್ಲಿ, ಜಗನ್ನಾಥಪುರಿಗೆ ಬನ್ನಿ ಅಂತ ನಿಮ್ಮನ್ನು ಕರೀತಾ ಇದ್ದಾರೆ. ಆಯ್ತು, ಬರ್ತೇನೆ, ನೀನು ಹೋಗು ಅಂತ ಹೇಳ್ತಾರೆ. ಸೊ ಹನುಮಂತ ಸ್ವಲ್ಪ ಸಮಯ ಬಿಟ್ಟು ಜಗನ್ನಾಥಪುರಿಗೆ ಬರ್ತಾರೆ. ಆಗ 4 ದ್ವಾರಗಳಿವೆ ಜಗನ್ನಾಥ ಮಂದಿರದ ಪ್ರವೇಶ ಮಾಡ್ಲಿಕ್ಕೆ. ಆ 4 ದ್ವಾರಗಳಲ್ಲಿ ಈ ಚಕ್ರ ಏನಿದೆ, ಸುದರ್ಶನ ಚಕ್ರ ತಿರುಗ್ತಾ ಇರ್ತದೆ. ಒಳಗಡೆ ಯಾರನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲದ ಹಾಗೆ, ಯಾರು ಒಳಗಡೆ ಹೋಗದ ಹಾಗೆ ತಿರುಗ್ತಾ ಇರ್ತದೆ. ಹನುಮಂತಿಗೆ ಹೇಳ್ತಾ, ನೀನಾಗೆ ನನ್ನನ್ನು ಕರೆದಿದೀಯಾ, ಭಗವಂತನ ಕರೀತಾ ಇದ್ದಾನೆ ಅಂತ ನನಗೆ ಸಂದೇಶ ಕೊಟ್ಟಿದ್ದೆ, ನನಗೆ ಯಾಕೆ ಒಳಗಡೆ ಬಿಡ್ತಾ ಇಲ್ಲ ಅಂತ. ಸೊ ಬೇರೆ ದ್ವಾರಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ಸುದರ್ಶನ ಚಕ್ರ ತಿರುಗ್ತಾ ಇದೆ. ಇನ್ನೊಂದು ದ್ವಾರ ಅಲ್ಲಿ ಕೂಡ ಹಾಗೆ 4 ದ್ವಾರಗಳಲ್ಲಿ ಸುದರ್ಶನ ಚಕ್ರ ತಿರುಗ್ತಾ ಇರ್ತದೆ. ಸೊ ಹನುಮಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಅವಾಗ ಭಗವಂತ ಅವರಿಗೆ ಇನ್ನು 6 ಕೈಗಳನ್ನು ಕೊಡ್ತಾರೆ. ಅವ್ರ ಹತ್ರ ಎಷ್ಟು ಕೈಗಳಿದ್ದೀವಿ? ಇವಾಗಿರೋದು 2 ಕೈ. ಸೊ ಭಗವಂತನ ಕೃಪೆಯಿಂದ ಅವರಿಗೆ ಮತ್ತೆ 6 ಕೈಗಳು ಸಿಗ್ತದೆ. ಸೊ 4 ಕೈಗಳಿಂದ ಅವ್ರೇನ್ ಮಾಡ್ತಾರೆ, ಈ ಚಕ್ರಗಳನ್ನ ಹಿಡ್ಕೊಳ್ತಾರೆ. ನಾವು ಇಲ್ಲಿವರೆಗೆ ಇಲ್ಲಿ ಕೆಲವು ವರ್ಷದವರೆಗೆ ನಾವು ಈ CD ನೋಡಿದ್ರ, CD ಡಿಸ್ಕ್, ಕಂಪ್ಯೂಟರ್ ಅಲ್ಲಿ CD ಡಿಸ್ಕ್ ಹಾಕ್ತಾ ಇದ್ರು. ಸೊ ಅದೇ ತರ ಅದೇ ತರ ಹನುಮಂತ ಏನ್ ಮಾಡ್ದೆ, ಇದು ಈ ಸುದರ್ಶನ ಚಕ್ರವನ್ನ ತಿರುಗ್ತಾ ಇರ್ತದೆ, ಅದನ್ನ ಒಂದು ಸಾಧಾರಣ ವಸ್ತು ತರ ಹಿಡ್ಕೊಳ್ತಾರೆ, CD ತರ ಹಿಡ್ಕೊಳ್ತಾರೆ. 4 ಕೈಗಳಿಂದ 4 ದ್ವಾರದಲ್ಲಿ ತಿರುಗ್ತಾರಂತ 4 ಚಕ್ರಗಳನ್ನ 4 ಕೈಗಳಿಂದ ಅವ್ರು ಹಿಡ್ಕೊಳ್ತಾರೆ. ಒಂದು ಸೊಳ್ಳೆ ತರ. ಅದಕ್ಕೆ ಹನುಮಂತ ಜಗನ್ನಾಥನ ಮುಂದೆ ಬಂದು ಕೇಳ್ತಾನೆ, ಯಾಕೆ ಲೇಟ್ ಆಯ್ತು ಅಂತ. ಅವಾಗ ಹನುಮಂತ ಹೇಳ್ತಾರೆ, ದಾರಿಲಿ ಬರುವಾಗ ಕೆಲವು 4 ಸೊಳ್ಳೆಗಳಿದ್ದವು, ನಾನು ಹಿಡ್ಕೊಂಡು ಬಂದಿದ್ದೀನಿ ಅಂತ. ಸೊ 4 ಕೈಗಳಿಂದ ಈ ಚಕ್ರವನ್ನು ಹಿಡ್ಕೊಳ್ತಾರೆ. 2 ಕೈಯಿಂದ ಅವರು ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. 2 ಕೈಯಿಂದ ಅವರು ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ಸೊ ಅದನ್ನು ನೋಡಿ ಸುದರ್ಶನ ಚಕ್ರದ ಒಂದು ಅಹಂಕಾರ ಇದೆಯಲ್ಲ, ಅದು ನುಚ್ಚು ನೂರು ಆಗ್ತದೆ. ಸೊ ಭಗವಂತನ ನಮ್ಮ ಭಕ್ತಿಯಿಂದ, ಅಹಂಕಾರದಿಂದ ನಾವು ಭಗವಂತನ ಪ್ರಾಪ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ರತೆಯಿಂದ ನಾವು ಭಗವಂತನನ್ನ ಪ್ರಾಪ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಸುದರ್ಶನ ಚಕ್ರ ಸಂಪೂರ್ಣ ಅವರ ಒಂದು ಹೆಮ್ಮೆ ಇದೆಲ್ಲ ಸಂಪೂರ್ಣ ನಾಶವಾಗ್ತದೆ. ನಂತರ ಜಗನ್ನಾಥನ ಕೃಪೆ ಅವರು ಪ್ರಾರ್ಥನೆ ಮಾಡ್ತಾರೆ, ಸ್ವಲ್ಪ ನನಗೆ ನಿನ್ನ ಕೃಪೆಯನ್ನು ಕೊಡುವಂತ ಸುದರ್ಶನ ಚಕ್ರ ಪ್ರಾರ್ಥನೆ ಮಾಡ್ತಾರೆ. ಅವಾಗ ಜಗನ್ನಾಥ್ಜಿ ಅವ್ರಿಗೆ ಕೃಪೆಯನ್ನು ಕೊಡ್ತಾರೆ, ನೀನು ನನ್ನ ಮಂದಿರದ ಗೋಪುರದಲ್ಲಿ ವಾಸ ಆಗುವಂತ. ಆಮೇಲೆ ನಿನಗೆ ಗರ್ವ ಇತ್ತು ನನ್ನ ಬಲಗೈಯಲ್ಲಿ ನೀನ್ ಇರ್ತೀಯ ಅಂತ, ಇವಾಗ ನೀನೇನಾಗು ನನ್ನ ಎಡಗೈಯಲ್ಲಿ ವಾಸ, ಒಂದು ಕಟ್ಟಿಗೆಯಾಗಿ, ಒಂದು ಕಂಬವಾಗಿ ನೀನು ವಾಸ ಆಗು. ಸೊ ಅವರಿಗೆ ವರವನ್ನು ಕೊಡ್ತಾರೆ, ನೀನು ನನ್ನ ದ್ಯೋತಕವಾಗಿ ನಿನ್ನನ್ನು ಯಾರು ದರ್ಶನ ಮಾಡಿದ್ರು ಅವರು ನನ್ನನ್ನ ದರ್ಶನ ಮಾಡಿದ ಹಾಗೆ ಅಂತ. ಸೊ ಅದಕ್ಕೋಸ್ಕರ ನಾವು ತುಂಬಾ ಕಥೆಗಳನ್ನು ಕೇಳಿದ್ದೇವೆ. ಹರಿದಾಸ್ ಠಾಕೂರ್ಗಳ ಕಥೆಗಳನ್ನು ಕೇಳಿದ್ದೇವೆ, ಚೈತನ್ಯ ಮಹಾಪ್ರಭುಗಳ ಕಥೆಗಳನ್ನು ಕೇಳಿದ್ದೇವೆ. ಹರಿದಾಸ್ ಠಾಕೂರ್ ಮೂಲತಃ ಅವರು ಯವನ ಕುಲದಲ್ಲಿ ಜನ್ಮವಾಗಿದ್ರು. ಅದಕ್ಕೆ ಅವ್ರಿಗೆ ಮಂದಿರದ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೋಸ್ಕರ ಅವರು ಜಗನ್ನಾಥನ ಒಂದು ರೂಪ, ಜಗನ್ನಾಥ ಚಕ್ರ, ಈ ಸುದರ್ಶನ ಚಕ್ರವನ್ನು ದರ್ಶನ ಮಾಡಿ ಜಗನ್ನಾಥನ ದರ್ಶನ ಕೃಪೆಯನ್ನು ಪ್ರಾಪ್ತಿ ಮಾಡ್ತಾ ಇದ್ರು. ಸೊ ಈಗಲೂ ಯಾರು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲೋ ಅದೇ ಜಗನ್ನಾಥನವನ್ನ ಚಕ್ರದ ಮೂಲಕ ದರ್ಶನ ಮಾಡಬಹುದು, ಅವ್ರ ಕೃಪೆಯನ್ನ ಪ್ರಾಪ್ತಿ ಮಾಡಬಹುದು. ಸೊ
ಜ್ಞಾನಕ್ಕಿಂತ ಜ್ಞಾನ ಮತ್ತು ಪಾಂಡಿತ್ಯಕ್ಕಿಂತ ಭಕ್ತಿ ಮುಖ್ಯ ಭಗವಂತನ ಪ್ರಾಪ್ತಿಗೆ. ಸೊ ಹೆಮ್ಮೆ ಇರಬಾರದು. ಜಗನ್ನಾಥ ಮುಂದೆ ನಾವೆಲ್ಲರೂ ಅತ್ಯಂತ ಸಣ್ಣ ಜೀವಿಗಳು. ನಮ್ಮ ಅಹಂಕಾರವನ್ನು ಕರಗಿಸಿದಾಗ ಮಾತ್ರ ಜಗನ್ನಾಥನ ಕೃಪೆ ನಮಗೆ ಪ್ರಾಪ್ತಿಯಾಗಲಿ ಸಾಧ್ಯ. ಸೊ ಪತಿತ ಪಾವನ ಒಂದು ಲೀಲೆಯಲ್ಲಿ ನಾವು ಪ್ರಯತ್ನ ಮಾಡೋಣ ಕೇಳಲಿಕ್ಕೆ. ಈ ಜಗನ್ನಾಥಪುರಿಯಲ್ಲಿ ಕೆಲವು ವರ್ಷದ ಹಿಂದೆ ಕುರ್ದಾ ಸಂಸ್ಥಾನದ ರಾಜನಾದ ರಾಮಚಂದ್ರ ದೇವ್ ಅಂತ ಒಬ್ಬ ರಾಜ ಇದ್ದ. ಈ ರಾಮಚಂದ್ರ ದೇವ್ ಭಗವಂತನ ಪರಮ ಭಕ್ತ. ಆ ರಾಜ್ಯದಲ್ಲಿ ಒಂದ್ಸಾರಿ ಮೊಘಲರ ಆಕ್ರಮಣ ಆಯ್ತು. ಮೊಘಲರ ರಾಜ ಮುಸ್ಲಿಂ ದೊರೆ ತಕಿ ಖಾನ್ ಎಂಬ ವ್ಯಕ್ತಿ ಈ ಜಗನ್ನಾಥಪುರಿ ಮೇಲೆ ಆಕ್ರಮಣ ಮಾಡ್ತಾನೆ. ಯಾರು ಯುದ್ಧದಲ್ಲಿ ಸೋಲ್ತಾರೆ ಅವಾಗ ಅವರು ಸೋತವರು ಅವರ ಸ್ಲೇವ್ ಮುಂದೆ ಒಂದು ಸೇವಕವಾಗಿ ಅವರಿಗೆ ಇರಬೇಕಾಗಿತ್ತು. ಸೊ ಆ ಸಮಯದಲ್ಲಿ ಈ ರಾಮಚಂದ್ರ ದೇವ್ ಯುದ್ಧದಲ್ಲಿ ಸೋಲ್ತಾರೆ. ಅವಾಗ ಈ ತಕಿ ಖಾನ್ ಹೇಳ್ತಾರೆ, ನೀನು ಯುದ್ಧದಲ್ಲಿ ಸೋತಿದೀಯಾ, ಇವಾಗ ನೀನು ನನ್ನ ಸೇವಕ. ಆದ್ರೂ ಕೂಡ ನಾನು ನಿನ್ಗೆ ಏನ್ ಮಾಡ್ತೇನೆ, ನೀನು ನನ್ನ ತಂಗಿಯನ್ನ ಮದುವೆ ಆಗು. ಈ ಮುಖಾಂತರ ನಿನ್ನ ಮಂದಿರದಲ್ಲಿ, ಜಗನ್ನಾಥ ಮಂದಿರದಲ್ಲಿ ಎಷ್ಟೇ ದುಡ್ಡು ಅದೆಲ್ಲ ಬರ್ತದೆ, ನಿನ್ನ ಮುಖಾಂತರ ತರಿಸ್ಕೊಳ್ತೇನೆ ಅಂತ. ಅವಾಗ ಈ ರಾಮಚಂದ್ರ ದೇವ್ ಹೇಳ್ತಾರೆ, ಇಲ್ಲ, ನಾನು ನಿಮ್ಮ ತಂಗಿಯನ್ನ ಮದುವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಯವನ ಕುಲದವರು, ನೀವು ಮುಸ್ಲಿಮರು, ಯವನ ಕುಲದವರು. ನಿಮ್ಮ ತಂಗಿಯನ್ನ ನಾನು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತಂಗಿಯನ್ನ ನಾನು ಒಂದ್ ವೇಳೆ ನಾನು ಮದುವೆ ಆದ್ರೆ ನನಗೆ ಮಂದಿರದಲ್ಲಿ ಹೋಗ್ಲಿಕ್ಕೆ ಅವಕಾಶ ಸಿಗೋದಿಲ್ಲ, ಭಗವಂತನ ದರ್ಶನ ಮಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಅದಕ್ಕೆ ನಾನು ನಿಮ್ಮ ತಂಗಿಯನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಅವಾಗ ಈ ತಕಿ ಖಾನ್ ಹೇಳ್ತಾರೆ, ಒಂದ್ ವೇಳೆ ನೀನು ನನ್ನ ತಂಗಿನ ಮದುವೆ ಆಗದೆ ಇದ್ರೆ ಮರು ದಿವಸ ನಾನು ಇಡೀ ಜಗನ್ನಾಥ ಮಂದಿರನ್ನ ಧ್ವಂಸ ಮಾಡ್ತೇನೆ ಅಂತ. ಸೊ ಜಗನ್ನಾಥನ ಮಂದಿರವನ್ನು ಉಳಿಸ್ಲಿಕ್ಕೆ ಈ ರಾಮಚಂದ್ರ ದೇವ್ ಅವರ ತಂಗಿಯನ್ನ ಮದುವೆ ಮಾಡ್ಕೊಳ್ತಾರೆ. ಸೊ ಆದ್ರೆ ಹೃದಯದಲ್ಲಿ ರಾಮಚಂದ್ರ ಖಾನ್ ಹೃದಯದಲ್ಲಿ ತುಂಬಾ ಭಗವಂತನ ಬಗ್ಗೆ ಪ್ರೀತಿ ಮತ್ತೆ ಭಕ್ತಿ ಇರ್ತದೆ. ಅವರು ವಿರಹದಲ್ಲಿ ತಪ್ತ ಆಗಿರ್ತಾರೆ, ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಇವಾಗ ಮುಸ್ಲಿಂ ಹೆಂಡತಿ ಅವರಿಗಿದ್ದಾಳೆ. ಈ ಆ ಸಮಾಜದಲ್ಲಿ ಕೂಡ ಪಂಡಿತರು ಅವರನ್ನು ಹೊರಗಡೆ ಹಾಕ್ತಾರೆ, ಅವ್ರನ್ನ ಒಳಗಡೆ ತೊಗೊಳ್ಳಿಕ್ಕೆ ಬಹಿಷ್ಕಾರ ಹಾಕ್ತಾರೆ, ದೇವಸ್ಥಾನದ ಪ್ರವೇಶ ಅವ್ರಿಗೆ ನಿರಾಕರಣೆ ಆಗ್ತದೆ. ಸೊ ಇದರಿಂದ ರಾಜ ತುಂಬಾ ದುಃಖಿತನಾಗ್ತಾನೆ, ಕಣ್ಣೀರು ಹಾಕ್ತಾನೆ. ಸೊ ರಾತ್ರಿ ಹೊರಗಡೆ ಬಂದು ಅವನು ಭಗವಂತನ ಪ್ರಾರ್ಥನೆ ಮಾಡಿದ್ರೆ, ನನಗೆ ದರ್ಶನ ಕೊಡುವಂತ, ನಿನ್ನ ದರ್ಶನ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ದರ್ಶನ ಕೊಡುವಂತ. ಅವಾಗ ಭಗವಂತನ ಗುರುತು ಈ ವ್ಯಕ್ತಿ ಯಾರು ಅಂತ. ಸೊ ಗರ್ಭಗುಡಿಯಿಂದ ಓಡೋಡಿ ಬಂದು ಭಗವಂತ ಅವರಿಗೆ ದರ್ಶನ ಕೊಡ್ತಾರೆ. ಸೊ ಇದು ಕೆಲವು ದಿವಸ ಹಾಗೆ ನಡೀತಾ ಇರ್ತದೆ. ಭಗವಂತ ಗರ್ಭಗುಡಿಯಿಂದ ಸಿಂಹದ್ವಾರ ಅಲ್ಲಿ ಬಂದು ದರ್ಶನ ಕೊಡ್ತಾರೆ. ಸೊ ಕೆಲವು ರಾತ್ರಿ ಇದೇ ತರ ನಡೀತಾ ಇರ್ತದೆ. ಒಂದ್ಸಾರಿ ಈ ಪೂಜಾರಿ ನೋಡ್ತಾರೆ, ಯಾಕೆ ಮಂದಿರದ ತುಂಬಾ ರಾತ್ರಿ ಹೂಗಳು ಎಲ್ಲ ಬಿದ್ದಿರ್ತಾವೆ ಅಂತ. ಸೊ ಈಗಲೂ ಕೂಡ ಹೋಗಿ ನೀವು ನೋಡಿದ್ರೆ ಈ ಸಿಂಹದ್ವಾರದಲ್ಲಿ ಪತಿತ ಪಾವನ ಅಂತ ಜಗನ್ನಾಥನ ರೂಪ ಇದೆ. ಸೊ ಒಳಗಡೆ ಯಾರು ಹೋಗೋದಿಲ್ಲೋ, ಒಳಗಡೆ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲೋ ಅವರಿಗೆ ಭಗವಂತ ಹೊರಗಡೆ ಬಂದು ತನ್ನ ಈ ಪತಿತ ಪಾವನ ರೂಪದಲ್ಲಿ ಅವರಿಗೆ ದರ್ಶನವನ್ನು ಕೊಡ್ತಾರೆ. ಈಗಲೂ ಕೂಡ ನಾವು ಈ ಭಗವಂತನ ಸುಂದರ ರೂಪ, ಭಗವಂತನ ರೂಪ, ಪತಿತ ಪಾವನ ರೂಪ ಅನ್ನೋದವರನ್ನ ದರ್ಶನ ಮಾಡಬಹುದು ಸಿಂಹದ್ವಾರದಲ್ಲಿ. ಸೊ ಭಗವಂತನ ದರ್ಶನ ಮಾಡ್ಲಿಕ್ಕೆ ಯಾವುದೇ ನಿಯಮಗಳು ಇಲ್ಲ ಅಂತ ಭಗವಂತ ಸಿದ್ಧ ಮಾಡ್ತಾನೆ. ಹಾಗೆ ಭಕ್ತರಂಜನ, ಭಕ್ತರ ಮನಸ್ಸನ್ನ ರಂಜನೆ ಮಾಡ್ಲಿಕ್ಕೆ, ಭಕ್ತರ ಮನಸ್ಸನ್ನ ಆಹ್ಲಾದದಿಂದ ತುಂಬಲಿಕ್ಕೆ, ಆನಂದವನ್ನು ಕೊಡ್ಲಿಕ್ಕೆ ಅನೇಕ ಲೀಲೆಗಳನ್ನ ಭಗವಂತ ಮಾಡ್ತಾನೆ. ಅದರಲ್ಲಿ ಒಂದು ನಾವು ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಒಬ್ಬ ವ್ಯಕ್ತಿ ಒಬ್ಬ ಭಕ್ತ ದೌಸಿಯಾ ಭೌರಿ ಅಂತ ಒಬ್ಬ ಜಗನ್ನಾಥನ ಒಬ್ಬ ಮಹಾನ್ ಭಕ್ತ. ಅವ್ರು ಒಂದ್ಸಾರಿ ಭಗವಂತನ ದರ್ಶನವನ್ನು ನೋಡ್ತಾರೆ, ಭಗವಂತನ ಕಣ್ಣುಗಳನ್ನು ನೋಡ್ತಾರೆ. ಸೊ ಭಗವಂತನ ಕಣ್ಣುಗಳಲ್ಲಿ ಎಷ್ಟು ಕಲರ್ಸ್ಗಳಿವೆ?
ಹರೇ ಕೃಷ್ಣ. ಭಗವಂತನ ಕಣ್ಣುಗಳಲ್ಲಿ ಎಷ್ಟು ಕಲರ್ಸ್ಗಳಿವೆ, ಎಷ್ಟು ಬಣ್ಣಗಳಿವೆ? ಬ್ಲಾಕ್ ರೆಡ್ ವೈಟ್. ಬ್ಲಾಕ್ ರೆಡ್ ಹಾ. ವೈಟ್. ಬ್ಲ್ಯಾಕ್, ರೆಡ್, ವೈಟ್, ಮೂರು ಬಣ್ಣಗಳಿವೆ. ಸೊ ಇವರು ಈ ದೋಸಿಯ ಬಹುರಿ ಈ ವ್ಯಕ್ತಿ ಎಲ್ಲಿ ಕೂಡ ಬ್ಲ್ಯಾಕ್, ರೆಡ್, ವೈಟ್ ಈ ಈ ಮೂರು ಬಣ್ಣಗಳು ನೋಡಿದ ತಕ್ಷಣ ಅವರು ಭಾವವಿಭೋರ ಹೋಗ್ತಾ ಇದ್ರು. ಅಷ್ಟೊಂದು ಎಲ್ಲೂ ಕೂಡ ನೋಡಿದ್ರು ಅಲ್ಲಿ ಜಗನ್ನಾಥ ದರ್ಶನ ಅವ್ರಿಗೆ ಆಗ್ತಾ ಇತ್ತು. ಒಂದ್ಸಾರಿ ಅವರು ತೋಟದಲ್ಲಿ ಕೆಲಸ ಮಾಡಿ ತುಂಬಾ ದಣದು ಬರ್ತಾರೆ. ಮನೆಯಲ್ಲಿ ಬಂದಾಗ ಅವ್ರ ಹೆಂಡತಿ ಪ್ಲೇಟಲ್ಲಿ ಒಂದು ಬೌಲ್ ರೈಸ್ ಮೇಲೆ ಒಂದು ಸ್ಪಿನಾಚ್ ಅಂದ್ರೆ ಏನು, ಸೊಪ್ಪನ್ನ ಹಾಕಿ ಕೊಡ್ತಾಳೆ. ಪಾಲಕ್ ಸೊಪ್ಪು. ಸೊ ಆ ಪ್ಲೇಟ್ ಸ್ವಲ್ಪ ರೆಡ್ ಕಲರ್ ಅಲ್ಲಿ ಇತ್ತು. ಸೊ ಅದರಲ್ಲಿ ಒಳಗಡೆ ಅನ್ನದ ಒಂದು ಗುಂಪಿತ್ತು, ಅದರ ಮೇಲೆ ಸ್ಪಿನಾಚ್ ಸೊಪ್ಪು ಇತ್ತು. ಸ್ಪಿನಾಚ್ ಸೊಪ್ಪು ಅದು ಕುದಿಸಿದ ಮೇಲೆ ಸ್ವಲ್ಪ ಕಪ್ಪು ಆಕಾರ ಬರ್ತದ. ಸೊ ಅದರಲ್ಲಿ ಅವ್ರಿಗೆ ನೋಡಿದ್ರು ಈ ರೆಡ್ ಕಲರ್ ಪ್ಲೇಟು, ಬಿಳಿ ಕಲರ್ ಅನ್ನ, ಆಮೇಲೆ ಅದರಲ್ಲಿ ಮಧ್ಯದಲ್ಲಿ ಏನಿದೆ, ಕಪ್ಪು ಕಲರ್ ಸ್ಪಿನಾಚ್ ಇದೆ. ಇದು ನೋಡಿದ ತಕ್ಷಣ ಅವ್ರಿಗೇನಾಯ್ತು, ಇದು ಜಗನ್ನಾಥ ಅಂತ, ಇದು ಜಗನ್ನಾಥನ ದರ್ಶನ ಅವ್ರಿಗೆ ಆಯ್ತು ಆ ಅನ್ನದಲ್ಲಿ, ಆ ಪ್ಲೇಟ್ ನಲ್ಲಿ. ಅದು ನೋಡಿದ ತಕ್ಷಣ ಅವರು ತಮ್ಮ ಒಂದು ಆಯಾಸವನ್ನು ಮರೆತು ಸುಂದರದಿಂದ ಭಗವಂತನ ಕೀರ್ತನೆ ಮಾಡ್ತಾ ಇಡೀ ದಿವಸ ನರ್ತನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅವ್ರು ಬಂದು ಅವ್ರ ಹೆಂಡತಿ ಬಂದು ನೋಡಿದ್ರೆ ಏನಾಯ್ತು ನಿಮ್ಗೆ ಅಂತ. ಅವಾಗ ಹೇಳ್ತಾರೆ, ಈ ಅನ್ನ ಇದೆಯಲ್ಲ, ಈ ಪ್ಲೇಟು ಅನ್ನ ಮತ್ತೆ ಇದರಲ್ಲಿ ನನಗೆ ಜಗನ್ನಾಥನ ದರ್ಶನ ಆಯ್ತು ಅಂತ. ಸೊ ಜಗನ್ನಾಥನ ದರ್ಶನ ಮಾಡ್ಲಿಕ್ಕೆ ಮಂದಿರಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ಜಗನ್ನಾಥನ ದರ್ಶನ ಮಾಡುವಂತ ಮನಸ್ಸಿದ್ರೆ, ಕೃಪೆ ನಮ್ಮಲ್ಲಿ ಆತುರ ಇದ್ರೆ, ನಮ್ಮಲ್ಲಿ ಲೌಲ್ಯಂ ಇದ್ರೆ, ಜಗನ್ನಾಥ ನಮಗೆ ಎಲ್ಲಿ ಕೂಡ ದರ್ಶನ ಕೊಡ್ಬೋದು. ಸೊ ಜಗನ್ನಾಥನ ಒಂದು ಅನ್ನದಲ್ಲಿ ಕೂಡ ಅವರಿಗೆ ಜಗನ್ನಾಥನ ದರ್ಶನ ಆಯ್ತು. ಸೊ ಅದೇ ತರ ಈ ಎಲ್ಲ ಲೀಲೆಗಳನ್ನ ನಾವು ಲೀಲೆಯನ್ನು ಕೇಳಿದ ಮೇಲೆ ನಮಗೇನ್ ಅನ್ಸುತ್ತ, ಗರ್ಭಗಂಧ ಲೀಲೆಯಿಂದ ನಮ್ಮ ಅಹಂಕಾರವನ್ನು ಭಗವಂತ ದೂರ ಮಾಡ್ತಾನೆ. ಪತಿತ ಪಾವನ ಲೀಲೆಯಿಂದ ನಮ್ಮ ಒಂದು ಆಶಾ ಕಿರಣವನ್ನು ಭಗವಂತ ಜೀವಿತವಾಗಿರ್ತಾನೆ. ನಾವೆಲ್ಲರೂ ಪತಿತರು, ಆದರೂ ಕೂಡ ಭಗವಂತನ ಇವತ್ತಿಲ್ಲ ನಾಳೆ ನಮಗೆ ನಮ್ಮನ್ನು ಉದ್ಧಾರ ಮಾಡಬಹುದು ಅಂತ. ಮೂರನೇ ಲೀಲೆಯಿಂದ ನಮಗೆ ಯಾವ ತರ ನಾವು ಭಗವಂತನ ನೋಡ್ಲಿಕ್ಕೆ ಯಾವಾಗಲೂ ಉತ್ಸುಕ ಆಗಿರ್ಬೇಕು. ಎಲ್ಲಿ ನೋಡಿ ಯಾವುದೇ ವಸ್ತುವಲ್ಲಿ ಕೂಡ ನಾವು ಭಗವಂತನ ನೋಡಬಹುದು. ಹಾಗೆ ಈ ದೋಸೆ ಬೋರಿಯ ಒಂದು ಕಥೆಯಿಂದ ನಾವು ಭಗವಂತನನ್ನ ಯಾವಾಗಲೂ ನೋಡ್ಲಿಕ್ಕೆ ಸಾಧ್ಯ ಇದೆ. ಸೊ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭಗವತ್ಮೆ. ಈ ಜಗನ್ನಾಥ ಸ್ವಾಮಿ ನಯನ ನಮ್ಮ ಎದುರಿಗೆ, ನಮ್ಮ ಕಣ್ಣು ಎದುರಿಗೆ ನಮ್ಮ ಹಾದಿಯಲ್ಲಿ, ಆ ಹಾದಿಯಲ್ಲಿ ನೀವು ಯಾವಾಗಲೂ ನೀವು ಇರಿ ಅಂತ ಈ ಒಂದು ಸುಂದರ ಪದ್ಯ ಇದೆ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ. ಈ ಒಂದು ಪ್ರಾರ್ಥನೆ ನಾವೆಲ್ಲರೂ ಮಾಡಬೇಕು. ಸೊ ಮುಂದಿನ ತಿಂಗಳು ಇಲ್ಲಿ ಸುಂದರವಾದ ಜಗನ್ನಾಥ ರಥಯಾತ್ರೆ ಇದೆ. ತಾವೆಲ್ಲರೂ ಈ ಜಗನ್ನಾಥ ರಥದಲ್ಲಿ ಭಾಗಿಯಾಗಿ, ಬಹಳ ಉತ್ಸುಕತೆಯಿಂದ ಭಾಗಿಯಾಗಿ ಜಗನ್ನಾಥನ ದರ್ಶನವನ್ನು ತಗೊಳ್ಳಿ. ಜಗನ್ನಾಥನ ಕಥೆಯನ್ನು ಕೇಳಿ, ಜಗನ್ನಾಥನ ಪ್ರಸಾದವನ್ನು ಕೇಳಿ. ಅನೇಕ ಜಗನ್ನಾಥನ ಕಥೆಗಳು ಲಭ್ಯಗಳಿವೆ. ಅವೆಲ್ಲನ್ನು ಆಲಿಸಿ ಜಗನ್ನಾಥ ಕೃಪೆಗೆ ಪ್ರಾರ್ಥನೆ ಒಂದು ಭಾಗಿಯಾಗಿ ಅಂತ ನಾನು ನಿಮ್ಮೆಲ್ಲರ ಪ್ರಾರ್ಥನೆ ಮಾಡ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರು. ಸೂಪರ್ ಆಗಿ ಹೇಳಿದ್ರು ಪ್ರಭುಜಿ. ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಜಗನ್ನಾಥ ಪುರಿಗೆ ಹೋಗಿ ಬಂದಾಗೆ ಆಯ್ತು. ನಿಮ್ಮೆಲ್ಲರ ಸಂಘದಿಂದ ನನಗೂ ಸ್ವಲ್ಪ ಜಗನ್ನಾಥನ ಕೃಪೆ ಭಾಸ ಆಯ್ತು. ಜಗನ್ನಾಥನ ಕೃಪೆ ಸಿಗಲಿ ಅಂತ ನೀವು ಎಲ್ಲರೂ ನನಗೋಸ್ಕರ ಪ್ರಾರ್ಥನೆ ಮಾಡಿ. ನಿಮ್ಮ ಕೃಪಾಶೀರ್ವಾದ ಇರಲಿ. ಹರೇ ಕೃಷ್ಣ. ಪ್ರಭುಜಿ, ಅಲ್ಲಿ ಹೋದ್ರೆ ನೋಡ್ಲಿಕ್ಕೆ ಸಿಗುದಿಲ್ಲ, ಎಷ್ಟು ಕಷ್ಟ. ಇಲ್ಲಿ ಆದ್ರೆ ಈಗ ಸುಲಭವಾಗಿ ನಿಮ್ಮ ಬಾಯಿಂದ ಕಿವಿಯಿಂದ ನೋಡಿದೆವು ಜಗನ್ನಾಥನನ್ನು. ಭಗವಂತನ ನೋಡುದು ಒಂದು ಈ ಸೆಕೆಂಡ್ ಅಲ್ಲಿ ಚರ್ಮಚಕ್ಷುಗಳಿಂದ ಭಗವಂತ. ಒಂದು ಸೆಕೆಂಡ್ ಅಲ್ಲಿ ದೂಡ್ತಾರೆ ಹೋಗಿ 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 ಅಂತೇಳಿ. ಹೌದೌದು, ಕರೆಕ್ಟ್. ಒಂದ್ಸಾರಿ ನನಗೂ ಕೂಡ ಅದೇ ತರ ಅನುಭವ ಆಗಿತ್ತು. ಆದ್ರೆ ನನಗೆ ಸ್ವಲ್ಪ ವಿಶೇಷ ಕೃಪೆ ಆಗಿತ್ತು ಮೊದಲೇ ಸರಿ ಹೋದಾಗ.
ಅದು ನನ್ನ ಭಾಗ್ಯ. ಆಕ್ಚುಲಿ ಗರ್ಭಗುಡಿಯಲ್ಲಿ ನನಗೆ ಒಳಗಡೆ ಪ್ರದರ್ಶನ ಮಾಡ್ಲಿಕ್ಕೆ ಪಾಂಡವರು ಒಂದು ವಿಶೇಷ ಅನುಗ್ರಹ ಕೊಟ್ಟಿದ್ರು. ಸೊ ಅಲ್ಲಿ ಭಗವಂತರ ಕೃಪೆ, ನಿಮ್ಮೆಲ್ಲರ ಕೃಪೆ, ಭಗವಂತರ ಕೃಪೆಯಿಂದ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದ್ ಒಂದ್ಸಾರಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಾಂದ್ರೆ ಎಸ್ ಮಾತಾಜಿ. ಹರೇ ಕೃಷ್ಣ. ಈಗ ನೋಡಿ ಪ್ರಭುಜಿ ನಿಮ್ಮ ಇದು ಲೆಕ್ಚರ್ ಕೇಳ್ತಿಲ್ವಾ? ಈಗ ಬಾಂಬೆಗೆ ಇಷ್ಟ ತನಕ ಮಳೆ ಬರ್ಲಿಲ್ಲ, ಇವತ್ತು ಈಗ ಮಳೆ ಸ್ಟಾರ್ಟ್ ಆಯ್ತು. ಹರಿ ಬೋಲ್. ಇವತ್ತು ರಿಯಲಿ ನಾವು ಎಷ್ಟು ಇದು ಮಾಡಿದ್ದೇವೆ. ಇವತ್ತು ಮಳೆ ಬಂತು ನಿಮ್ಮ ಲೆಕ್ಚರ್ ಕೇಳಿ. ಹರೇ ಕೃಷ್ಣ. ಸೂಪರ್. So, ಪ್ರಭುಜಿ thank you, ನೀವು ಮಾತಾಜಿ. ಎಲ್ಲಿರ್ತೀರಾ? ನಿಮ್ಮ ನೋಡೇ ಇಲ್ಲ, ಫಸ್ಟ್ ನೋಡುದು. ಎಲ್ಲಿರ್ತೀರಿ ನೀವು? ಅವ್ರು ಮಂಗಳೂರಲ್ಲಿ ಇದ್ದಾರೆ. ಅವ್ರು ಕೋಡಿಕಲ್ ಇದ್ದಾರೆ ಮಾತಾಜಿ. ನಿಮ್ಮ ನೋಡೇ ಇಲ್ಲ ನಾನು. ಪ್ರಭುಜಿ ಕೋಡಿಕಲ್ ಅವರು ಗೋವಾದಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದ್ರು. ಕೋಡಿಕಲ್ ಅಲ್ಲಿ ಇರ್ತಾರೆ ಮಾತಾಜಿ ಪ್ರಭುಜಿ ಅವರು. ಹೌದಾ ಪ್ರಭುಜಿ? ಗೊತ್ತಿಲ್ಲ, ನಾನು ನೋಡಿಲ್ಲ, ಇದು ಫಸ್ಟ್ ನೋಡೋದು. ನಾವು ನೋಡ್ಲಿಲ್ಲ. ನಿಮ್ ಮನೇಲಿ ಪ್ರೋಗ್ರಾಮ್ ಮಾಡಿ ಕನ್ನಡದಲ್ಲಿ- ಕರ್ಕೊಂಡ್ ಬರ್ತೀವಿ, ಪ್ರಭುನ ಕರ್ಕೊಂಡ್ ಬರ್ತೀವಿ ನಿಮ್ ಮನೇಲಿ ಪ್ರೋಗ್ರಾಮ್ಗೆ. ಓಕೆ ಪ್ರಭುಜಿ. ಶಾಂತಿ ರೂಪಿಣಿ ಮಾತಾಜಿ, ನಿಮ್ ಮನೆ ಹೌಸ್ ಪ್ರೋಗ್ರಾಮ್ಗೆ ಅವ್ರು ನಿಮ್ ಮನೆ ನನ್ನ ಕನ್ನಡ ಸರಿತಾ ಮಾತಾಜಿ? ಪ್ರಭುಜಿ ಸರಿಯಿತು ಕನ್ನಡ ಬಾಪೂಜಿ, ಸರಿತಾ? ಸರಿಯಿತು. ಸರಿ ಥ್ಯಾಂಕ್ ಯು ಪ್ರಭುಜಿ. ನಾನು ಸ್ಟಾರ್ಟಿಂಗ್ 15 ನಿಮಿಷ ಇದ್ದೆ, ಮತ್ತೆ ನಾನು ಲೀವ್ ಆಗ್ಬಿಟ್ಟೆ ಪ್ರಭು. ಲೀವ್ ಅಂದ್ರೆ ನಾನು ಬೇರೆ ಕ್ಲಾಸ್ಗೆ ಹೋಗ್ಬಿಟ್ಟಿದ್ದೆ ಪ್ರಭು. ಸೊ ತುಂಬಾ ಚೆನ್ನಾಗಿತ್ತು ನಿಮ್ ಕ್ಲಾಸ್, ನಾನು ಮಿಸ್ ಮಾಡ್ಕೊಂಡೆ. ಯೂಟ್ಯೂಬ್ ತುಂಬಾ ಚೆನ್ನಾಗಿದೆ ಪ್ರಭುಜಿ ನಿಮ್ ಕ್ಲಾಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭುಜಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ಬಾಂಬೆಲಿ ಮಳೆ ಬಂತಂತೆ ನೋಡಿ, ಕೇಳಿ. ನೋಡಿ ಕೇಳಿದೆ, ಅದು ಮಾತಾಜಿ ಹೋಗಿ ಕೇಳಿದೆ. ನಾನು ಫಸ್ಟ್ ಟೈಮ್ ಕೇಳಿ ಪ್ರಭು ಹೇಳಿದ್ದು ಜಗನ್ನಾಥನಿಗೆ ರೆಪ್ಪೆಗಳಿಲ್ಲ ಅಂತ. ನಾನು ಯೋಚನೆ ಮಾಡಿಲ್ಲ ನಾನು. ಸೊ ಅವ್ರಿಗೆ ನಿದ್ದೆ ಇಲ್ಲ, ಅವ್ರಿಗೆ ಯಾವಾಗ್ಲೂ ಇದಾಗೆ ನಮ್ಮ ಇದ್ರ ಮೇಲೆ ಭಗವಂತ ನಾವಂದ್ರೆ ನಿದ್ದೆ ಮಾಡ್ತೀವಿ. ಸೊ ನಾನು ಪ್ರಭುಯಿಂದ ಫಸ್ಟ್ ಟೈಮ್ ಕೇಳಿದ್ದ ನಾನು. ಧನ್ಯವಾದಗಳು ಪ್ರಭುಜಿ. ನಿಮ್ಮ ಎಲ್ಲರ ಚರಣಕಗಳಲ್ಲಿ ನಾನು ವಂದನೆ ಮಾಡ್ತೇನೆ. ನನಗೋಸ್ಕರ ಪ್ರಾರ್ಥನೆ ಮಾಡಿ. ನನ್ನ ಹತ್ರ ಕೂಡ ಭಕ್ತಿ ಇಲ್ಲ, ಕೇವಲ ವಯಸ್ಸು ಹೋಗಿದೆ, 20 ವರ್ಷ 25 ವರ್ಷ. ಅದು ನನ್ನ ಹತ್ರ ಕೂಡ ಭಕ್ತಿ ಇಲ್ಲ. ನಿಮ್ಮ ಕೃಪೆಯಿಂದ ನನಗೂ ಕೂಡ ಭಕ್ತಿ ಸಿಗಲಿ ಅಂತ ನೀವೆಲ್ಲ ಪ್ರಾರ್ಥನೆ ಮಾಡಿ. ಪ್ರಭುಜಿ ಎಸ್ ಮಾತಾಜಿ. ಪ್ರಭುಜಿ ರಥಯಾತ್ರೆ ಆದ್ಮೇಲೆ ದೇವರು ಗುಂಡೀಜ ಮಂತ್ರಿಗೆ ಹೋಗ್ತಾರಲ್ಲ, ಅವಾಗ ದರ್ಶನ ಮಾಡಿದ್ರೆ 10,000 ಸಲ ಮಾಡ್ದಂಗೆ ಇದಾಗುತ್ತೆ ಅಂತ ಹೇಳ್ತಾರೆ. ಅದು ನಿಜನಾ ಪ್ರಭುಜಿ? ಅದರಲ್ಲಿ ನಿಸ್ಸಂದೇಹ ಇರ್ಬೇಕು. ಅದರಲ್ಲಿ ನಿಸ್ಸಂದೇಹ. ಯಾಕಂದ್ರೆ ಅಲ್ಲಿ ಭಗವಂತನನ್ನ ಶ್ರೀಮತಿ ರಾಧಾರಾಣಿ ಕರ್ಕೊಂಡು ಹೋಗ್ತಾರೆ. ಅದು ಇಲ್ಲಿ ನೋಡಿ, ಜಗನ್ನಾಥಪುರಿ ಆಮೇಲೆ ಗುಂಡೀಚ ಮಂದಿರ ಎರಡು ಒಂದು ದಿವ್ಯ ಧಾಮಗಳ ದ್ಯೋತಕ ಬೇವು. ಜಗನ್ನಾಥಪುರಿ ದ್ವಾರಕಾಧಾಮವನ್ನ ದ್ಯೋತಕ ಮಾಡುತ್ತೆ. ಅದು ಗುಂಡೀಚ ವೃಂದಾವನ ಧಾಮವನ್ನು ದ್ಯೋತಕ ಮಾಡುತ್ತೆ. ಅದಕ್ಕೆ ರಾಧಾರಾಣಿ ಈ ಜಗನ್ನಾಥಪುರಿಯಲ್ಲಿ ಭಗವಂತ ರಥಾರೂಢವಾಗಿ ರಾಜನಾಗಿ ಇರ್ತಾರೆ. ದ್ವಾರಕಾಪುರಿಯಲ್ಲಿ ಆ ರಾಜರ ಒಂದು ವೇಷಭೂಷ ರಾಧಾರಾಣಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ರಾಧಾರಾಣಿ ಹೇಳ್ತಾಳೆ, ಈ ರೂಪ ನಮಗೆ ಬೇಕಾಗಿಲ್ಲ, ನಿನ್ನ ರೂಪ. ನೀನು ನಮ್ಮ ಕೃಷ್ಣ. ಯಾವ ಕೃಷ್ಣ? ನಮ್ಮ ವೃಂದಾವನ ಕೃಷ್ಣ. ವನದಲ್ಲಿ ಓಡಾಡುವಂತ ಹುಲ್ಲು ಕಡ್ಡಿಗಳ ಮೇಲೆ ಅಲ್ಲಿ ಸಿಗುವಂತ ಪುಷ್ಪಗಳನ್ನ ಹಾಕೊಂಡಿರುವಂತ ಆ ಒಂದು ಕೃಷ್ಣ ನಮಗೆ ಬೇಕು. ನೀನು ಆಧಾರ ನಮಗೆ ಬೇಕು. ಆ ರೂಪವನ್ನ ರಾಧಾರಾಣಿ ತಮ್ಮ ಮನಸ್ಸಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಅವಾಗ ಆ ಒಂದು ಲೀಲೆಯನ್ನ ಈ ಭೌತಿಕ ಜಗದಲ್ಲಿ ತರ್ಲಿಕ್ಕೆ ಈ ರಥಯಾತ್ರೆ ಆಗ್ತದೆ. ಸೊ ಗುಂಡೀಚ ಮಂದಿರ ಅಂದ್ರೆ ಅದು ವೃಂದಾವನ, ಅದು ರಾಧಾರಾಣಿಯ ಸ್ಥಾನ. ಸೊ ಅಲ್ಲಿ ನಾವು ಭಗವಂತನ ದರ್ಶನ ಮಾಡಿದ್ರೆ 10,000 ಏನೋ ಎಷ್ಟೋ ಕೋಟಿ ಜಾಸ್ತಿ ನಮಗೆ ಕೃಪೆ ಸಿಗ್ತದೆ. ಅದಕ್ಕೆ ನಮ್ಮ ಆಚಾರ್ಯರು ಆ ಜಗನ್ನಾಥಪುರಿಯ ರಥಯಾತ್ರದ ಮೊದಲು ಗುಂಡೀಚ ಮರ್ಜನ ಅಂತ ಒಂದು ಸೇವೆನ ನಮಗೆ ಪ್ರದಾನ ಮಾಡಿದ್ದಾರೆ. ಚೈತನ್ಯ ಮಹಾಪ್ರಭು ಶುರು ಮಾಡಿದ್ದಾರೆ. ಅಲ್ಲಿ ಜಗನ್ನಾಥ ಬರ್ತಾ ಇದ್ದಾರೆ. ಸೊ ಆ ಒಂದು ಗುಂಡೀಚ ಮಂದಿರವನ್ನು ನಾವೆಲ್ಲರೂ ಮರ್ಜನ ಮಾಡಬೇಕು. ಸೊ ಅದಕ್ಕೆ ನಮ್ಮ ಹೃದಯ ಕೂಡ ಒಂದು ಗುಂಡೀಚ ಮಂದಿರ, ಅದನ್ನ ಮರ್ಜನ ಮಾಡಬೇಕು. ಯಾವ ತರ ಮರ್ಜನ ಮಾಡಬೇಕು? ನಾಮಸ್ಮರಣೆಯಿಂದ. ಸೊ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಎಲ್ಲ ಭಕ್ತರನ್ನು ಸೇರಿಸಿ ಪೂರ್ಣ ಮಂದಿರವನ್ನು ತೊಳೆದು ಸ್ವಚ್ಛ ಮಾಡ್ತಾ ಇದ್ರು. ಅದೇ ತರ ನಾವು ನಮ್ಮ ಹೃದಯದ ಗುಂಡೀಚ ಮಂದಿರವನ್ನ ಸ್ವಚ್ಛ ತೊಳೆದು ಅದರಲ್ಲಿ ಡಿಟರ್ಜೆಂಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಡಿಟರ್ಜೆಂಟ್ ಹಾಕಲು ಸಾಧ್ಯ ಇಲ್ಲ. ನಮ್ಮ ಹೃದಯವನ್ನು ಸ್ವಚ್ಛ ಮಾಡ್ಲಿಕ್ಕೆ ಕಾರಣ ಒಂದೇ ಒಂದು ಡಿಟರ್ಜೆಂಟ್. ಯಾವುದು? ಹರಿನಾಮ ಸಂಕೀರ್ತನ, ಭಗವಂತನ ಸೇವೆ, ಭಗವಂತನ ಭಕ್ತರ ಸೇವೆ ಮತ್ತು ಆಶ್ರಯ.
ಕೇವಲ ಇವುಗಳಿಂದ ಹರೇ ಮಾತ್ರ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ ನೀವ್ ಹೇಳ್ತಾ ಇದ್ರೆ ನಮ್ ಕಣ್ಮುಂದೆ 4 ಚಕ್ರ, ಹನುಮಂತನ ಆಕಾರ, 4 ದ್ವಾರಗಳು ಎಲ್ಲ ಕಣ್ಮುಂದೆ ಬಂದೋಗ್ಬಿಟ್ಟು ಪ್ರಭುಜಿ, ಅಷ್ಟು ಚೆನ್ನಾಗಿ ಹೇಳಿದ್ರಿ ನೀವು. కృష్ణుని చేతిలో ఉంటాను నేను గొప్ప గొప్ప అనేసి అందుకనేసి మళ్ళా లక్ష్మీదేవి సుభద్రన ఇంకొకరు కూడా నేను దేవునితోనే ఉంటాను అంటనేసి. ಹರೇ ಹರೇ. ಸೊ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಧನ್ಯವಾದ. ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು ಪ್ರಭು, ಬಹಳ ಬಹಳ ಹರೇ ಧನ್ಯವಾದಗಳು. ಕೃಷ್ಣ. ಹರೇ ಕೃಷ್ಣ. ಎಂಡ್ ಮಾಡುದ ಪ್ರಭುಜಿ? ಹರೇ ಹಾ, ಕೃಷ್ಣ. ಮಾಡೋಣ ಮಾಡಿ ಮಾತಾಜಿ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಂದಕೋಟಿ ವೃಂದ ಕೀ ಜೈ. ಶ್ರೀ ಪ್ರಭುಪಾದ ಕೀ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು.